ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮ ವಿಕ್ರಾಂತ್ ವಿಚಾರ ಇದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತುಳುನಾಡಿನ ಚಿತ್ರರಂಗ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದೆ. ಒಂದಷ್ಟು ಪ್ರತಿಭೆಗಳು ನಿರಂತರವಾಗಿ ಹೊರಬರ್ತಾ ಇವೆ. ಒಂದಲ್ಲದಿದ್ದರೆ ಒಂದು ವಿಭಾಗದಲ್ಲಿ ತನ್ನ ಸಾಧರತೆಯನ್ನು ಮತ್ತು ಪ್ರಸ್ತುತತೆಯನ್ನು ನಿರಂತರವಾಗಿ ತೋರ್ಪಡಿಸ್ತಾ ಇರುವಂತಹ ತುಳು ಚಿತ್ರರಂಗ ಭೂಮಿ ಇಂದು ಇತರ ಭಾಷೆಯ ಚಿತ್ರಗಳಿಗೆ ಕೂಡ ಒಂದು ಸಡ್ಡು ಹೊಡಿತದೆ ಇದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಪೂರಕವಾಗಿ ನಾವಿವತ್ತು ಹಮ್ಮಿಕೊಂಡಂಥ ಕಾರ್ಯಕ್ರಮ ವಿಕ್ರಾಂತ್ ವಿಚಾರ ಇದು. ಯಾಕೆಂದರೆ ತುಳು ಚಿತ್ರರಂಗದಲ್ಲೇ ಅತ್ಯಂತ ವಿಶಿಷ್ಟವಾಗಿರುವಂತಹ ಒಂದು ಸಿನಿಮಾ ಬರ್ತಾ ಇದೆ, ಬಿಡುಗಡೆಗೆ ಸಿದ್ಧ ಆಗಿದೆ, ಎಲ್ಲ ಕೆಲಸಗಳು ಪೂರ್ಣಗೊಂಡಿದೆ. ಲಾಕ್ಡೌನ್ ಸಮಸ್ಯೆಯಿಂದಾಗಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಾ ಇದೆ. ಕಾರಣ ಏನಂದರೆ ಈ ಚಿತ್ರ ಮಾತ್ರ ಅಲ್ಲ, ಭಾಳಷ್ಟು ಚಿತ್ರಗಳು ಅಲ್ಲಿ ಬಿಡುಗಡೆಗೆ ಕಾಯ್ತಾ ಇವೆ. ಜೊತೆಗೆ ಏನಾಗಿದೆ, OTT ಪ್ಲಾಟ್ಫಾರ್ಮ್ ಇರ್ಬೋದು, ಇನ್ನೊಂದು ಫಾರ್ಮ್ಯಾಟ್ ಇರ್ಬೋದು, ಯಾವುದಕ್ಕಾದರೂ ಅದಕ್ಕೆ ಬೇಕಾಗಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕಾರಣ ಬಹಳಷ್ಟು ಸಮಯಗಳ ಹಿಂದೆ ಮಾಡಿಟ್ಟಂಥ ಚಿತ್ರ ದುರದೃಷ್ಟ ಲಾಕ್ಡೌನ್ ಆಯಿತು. ಸಾಧಾರಣ ಇನ್ನೇನು 1-2 ತಿಂಗಳು ಕಳೆದ್ರೆ 1 ವರ್ಷವೇ ಬಂದುಬಿಡ್ತದೆ. ಇಷ್ಟು ಸಮಯಗಳಲ್ಲಿ ಅದೆಷ್ಟೋ ತಂತ್ರಜ್ಞರು, ಅದೆಷ್ಟೋ ಕಲಾವಿದರು, ಅದೆಷ್ಟೋ ನಿರ್ದೇಶಕರು, ಅದೆಷ್ಟೋ ನಟರು, ಒಟ್ಟಾರೆಯಾಗಿ ತುಳು ಚಿತ್ರರಂಗ ಭೂಮಿ ಒಂದು ಕಲಾವಿದರ ಕುಟುಂಬ ಏನಿದೆ ಅದಕ್ಕೆ ದೊಡ್ಡದಾದಂಥ ಹೊಡೆತ ಬಿದ್ದಿದೆ. ಇದ್ರ ಜೊತೆಗೆ ರಂಗಭೂಮಿ ಇರ್ಬೋದು, ಯಕ್ಷಗಾನ ರಂಗ ಇರ್ಬೋದು, ಆರ್ಕೆಸ್ಟ್ರಾದವರು ಇರ್ಬೋದು, ಅಥವಾ ಹಿನ್ನೆಲೆ ಸಂಗೀತ ನೀಡುವವರು ಇರ್ಬೋದು, ಎಲ್ಲರಿಗೂ ಕೂಡ ಹೊಡೆತ ಇದೆ. ಆದರೂ ಅದರ ಮಧ್ಯೆ ಮನಸ್ಸಿನ ತುಂಬ ಆತ್ಮಸ್ಥೈರ್ಯವನ್ನು ತುಂಬಿಕೊಂಡು ಇದೀಗ ಬಿಡುಗಡೆಗೆ ರೆಡಿಯಾಗಿ ನಿಂತಿರುವಂತಹ ವಿಕ್ರಾಂತ್ ಚಿತ್ರತಂಡವನ್ನು ಇದೀಗ ನಾನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಿರ್ದೇಶಕರಾಗಿರುವಂಥ ನವೀನ್ ಮಾರ್ಲ ಅವರು, ವಿನೋದ್ ಅವರು ಹೀರೋ ಅವರು, ಹಾಗೆ ಖ್ಯಾತ ಕಲಾವಿದರು ಬಂಟ್ವಾಳ ಜಯರಾಮಾಚಾರ್ಯರು, ನಿಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ತಿಳಿದಿರ್ಬೋದು, ತುಳು ಚಿತ್ರರಂಗ ಅದೆಷ್ಟೋ ಸಾಧ್ಯತೆಗಳನ್ನು ತೋರ್ಪಡಿಸಿದೆ. ಯಾಕೆಂದರೆ ಹತ್ತಿರದ ಮಲಯಾಳ ಇರ್ಬೋದು, ಅಥವಾ ನಮ್ಮ ರಾಜ್ಯ ಭಾಷೆ ಕನ್ನಡ ಇರ್ಬೋದು, ಜೊತೆಗೆ ಕೊಂಕಣಿ ಇರ್ಬೋದು, ಬ್ಯಾರಿ ಇರ್ಬೋದು, ಕೊಡವ ಇರ್ಬೋದು, ಇವೆಲ್ಲದರ ಮಧ್ಯೆ ತುಳು ತನ್ನದೇ ಆದಂಥ ಅಸ್ತಿತ್ವವನ್ನು ಹುಡುಕಿಕೊಂಡಿದೆ. ಜೊತೆಗೆ ಉತ್ತಮವಾದಂಥ ಚಿತ್ರಗಳನ್ನು ಈ ಚಿತ್ರರಂಗ ನೀಡಿದೆ. ಹಾಗಿದ್ರೆ ಈ ವಿಕ್ರಾಂತ್ ಚಿತ್ರದಲ್ಲಿ ಏನು ವಿಶೇಷತೆ ಇದೆ? ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವೆಲ್ಲರೂ ಕೂಡ ಕರೆ ಮಾಡ್ಬೋದು. 259330 ಈ ನಂಬರ್ಗೆ ಕರೆ ಮಾಡಿ ನಮ್ಮ ನಿರ್ದೇಶಕರ ಜೊತೆ, ಹೀರೋ ಜೊತೆ ಹಾಗೂ ಬಂಟ್ವಾಳ ಜಯರಾಮಣ್ಣನ ಜೊತೆ ಮಾತಾಡಿ. ಯಾಕೆಂದರೆ ಬಂಟ್ವಾಳ ಜಯರಾಮಾಚ ಅವರು ಸಿಗೋದೇ ಕಷ್ಟ, ಬಹಳ ಬ್ಯುಸಿ ಶೆಡ್ಯೂಲ್ನಲ್ಲಿರುವವರು. ಮೇಳ ಶುರುವಾಗಿಲ್ಲ ಅಂತ ಇವತ್ತು ಸಿಕ್ಕಿದ್ದಾರೆ ಅಂತ ಕಾಣ್ತಾ ಇದೆ. ಹಾಗೆ ನವೀನಣ್ಣ ಪ್ರಾರಂಭ ಮಾಡ್ತೇನೆ ನಿಮ್ಮಿಂದ. ಈ ಚಿತ್ರರಂಗದ ಒಟ್ಟು ಈ ವಿಕ್ರಾಂತ್ ಚಿತ್ರದ ಬಗ್ಗೆ ನಿಮ್ಮೊಂದು ಅನಿಸಿಕೆ ಏನು? ವಿಕ್ರಾಂತ್ ಚಿತ್ರ ಅಂದರೆ ಇದಕ್ಕಿಂತ ಮೊದಲೊಂದು ನಾಟಕ ಬರೆದಿದ್ದೆ ನಾನು. ಹೀಗೆ ನಾವು ಭಾಸ್ಕರನ್ ಅಂತ ಇದ್ದಾರೆ, ಅವರ ಜೊತೆ ಕೂತ್ಕೊಂಡು ಯೋಚನೆ ಮಾಡುವಾಗ ನಾವು ಒಂದು ಫಿಲ್ಮ್ ಮಾಡ್ತಿದ್ದೆ. ನಾನು ಬೇರೆ ಒಂದು ಪ್ರಾಜೆಕ್ಟ್ ಇತ್ತು, ನಾನು ಒಂದು ಭಾಸ್ಕರನ್ ಹೇಳಿದ್ರು, ನೀವು ಈ ಡ್ರಾಮಾವನ್ನು ಫಿಲ್ಮ್ ಮಾಡಿ ಅಂತ. ಆ ಸ್ಟೋರಿಯನ್ನು ಇಟ್ಕೊಂಡು ಒಂದು ಫಿಲ್ಮ್ ಮಾಡಿ. ಆ ಸ್ಟೋರಿ ಆಯಿತು. ಒಂದು ನಿಮಿಷ, ಒಂದು ಕಾಲರ್ ಇದ್ದಾರೆ, ನೋಡೋಣ. ಹಲೋ ಹಲೋ ಹಲೋ, ಹಾಂ, ಯಾರು ಮಾತಾಡ್ತಿದ್ರಿ ಸರ್? ರಕ್ಷಾ ಅಂತ. ಎಲ್ಲಿಂದ ಮಾತಾಡ್ತಿದ್ರಿ ಸರ್? ಸರ್. ಹಾಂ, ಹೇಳಿ. ನಮ್ಮ ಜೊತೆ ನವೀನ್ ಇದ್ದಾರೆ, ವಿನೋದ್ ಅವರಿದ್ದಾರೆ, ಬಂಟ್ವಾಳ ಜಯರಾಮಣ್ಣ ಇದ್ದಾರೆ. ವಿನೋದ್ ಶೆಟ್ಟಿ ಅವರ ಮಾತಾಡಿ ಸರ್, ಕೇಳ್ತಾ ಇದೆ. ನಮಸ್ಕಾರ ಸರ್. ನಮಸ್ಕಾರ. ಹಾಂ, ಹೇಳಿ ಸರ್, ಕೇಳ್ತಾ ಇದೆ, ಹೇಳಿ. ಮೊದಲು ಆಕ್ಟಿಂಗ್ ಏನಾದ್ರು ಮಾಡಿದ್ರೆ ಸರ್ ನೀವು? ಮೊದಲು 2-3 ಮೂವಿಯಲ್ಲಿ ಮಾಡಿದ್ದೇನೆ, ಸ್ವಲ್ಪ ಅಷ್ಟು ಚಿಕ್ಕ ರೋಲು. ಈ ರೋಲಲ್ಲಿ ಒಂದು ಹೀರೋ ರೋಲು ಇದಾಗಿದೆ, ನಾಯಕನಾಗಿ ಪೋಸ್ಟ್ಪೋನ್ ಆಗಿದೆ ಮಾಡಿದ್ದೇನೆ ಅಷ್ಟೇ. ಹಲೋ, ಹೇಳಿ ಸರ್, ಕೇಳ್ತಾ ಇದೆ, ಹೇಳಿ ಸರ್. ಅಲ್ಲ, ಅದೇ ನಮ್ಗೆ ಮೊದಲನೇ ಇದರಲ್ಲಿ ಅವರು ನಾಯಕನ ನಟ ಮಾಡಿದಂತ ಅದೊಂದು ಗ್ರೇಟ್, ನಮ್ಮ ತುಳುನಾಡಿಗೆ ಒಂದು ಹೆಮ್ಮೆ. ಓ, ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅವ್ರ ಮೇಲೆ. ಖಂಡಿತ ಸರ್, ಅದಕ್ಕೆ ಖುಷಿ ಆಯ್ತು. ಓಕೆ. ಮತ್ತೆ ಅವರೊಂದು ಬಿಸ್ನೆಸ್ ಮ್ಯಾನ್ ಆಗಿ ಎಲ್ಲ ಅದಕ್ಕೋಸ್ಕರ ಬಂದೊಂದು ನಟನೆ ಮಾಡುದಂದ್ರೆ ಅದೊಂದು ನಮ್ಮ ತುಳುನಾಡಿಗೆ ಒಂದು ಹೆಸರು. ಎಸ್ ಹೌದು. ಅದಕ್ಕೋಸ್ಕರ ಅವರಿಗೆ ಯಾವತ್ತು ಶುಭ ಹಾರೈಕೆ ಮಾಡ್ತೇನೆ. ಖಂಡಿತ ಇನ್ನಷ್ಟು ಅವರು ಬಾಲಿವುಡ್ಗೆ ಹೋಗ್ಬೇಕಂತ ನಾನು ಆಶೀರ್ವಾದ ಮಾಡ್ತೇನೆ. ಖಂಡಿತ ಸರ್, ಖಂಡಿತ. ನಮ್ಮ ತುಳು ಚಿತ್ರರಂಗದ ಯಾವುದೇ ಪ್ರತಿಭೆಗಳು ಯಾವುದಕ್ಕೂ ಕಮ್ಮಿ ಇಲ್ಲ, ಎಲ್ಲೂ ಕೂಡ ಮಿಂಚಬಲ್ಲವರು. ಈಗಾಗಲೇ ಸಾಕಷ್ಟು ಜನ ತುಳುನಾಡಿನವರು ವಿಶ್ವಸುಂದರಿ ಪಟ್ಟವನ್ನು ಅಲ್ಕೊಂಡು ಮಾಡಿದ್ದಾರೆ. ಅದರ ಜೊತೆಗೆ ಹಿಂದಿ ಚಿತ್ರರಂಗ ಇರ್ಬೋದು, ತಮಿಳ್ ಇರ್ಬೋದು, ಎಲ್ಲದ ಕಡೆ ಕೂಡ ಹೆಸರನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ವಿನೋದ್ ಅವರು ಕೂಡ ಒಂದು ಹೆಸರನ್ನ ಖಂಡಿತ ಮಾಡ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು, ಅದೇ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದೆ. ಬಹುಶಃ ನಾನು ಮಾತಾಡ್ತಿದ್ದೆ, ವಿಕ್ರಾಂತ್, ನಿಮ್ಮ ನಾಟಕದ ಒಂದು ಕತೆ
ಸಿನಿಮಾಗೆ ಪರಿವರ್ತನೆ ಆಯಿತು. ಹೇಗೆ ಸರ್ ಅದು? ಈ ನಾಟಕದಲ್ಲಿ ಡ್ರಾಮಿಸ್ಟ್ ಆಗಿ ಇದು ಹೋಗ್ತಾ ಇಲ್ಲ. ಇದು ಹೋದ ಡ್ರಾಮಾ ಸಹ ಫಿಲ್ಮ್ ತರನೇ ಹೋಗಿದೆ, ನೈಜವಾಗಿ ಇದು ಹೋಗಿದೆ. ನಾವು ಸಾಮಾಜಿಕ ಈ ಸ್ಥಿತಿಗತಿಗಳನ್ನೆಲ್ಲ, ಪರಿಸರದಲ್ಲಿ ನಡೆಯುತ್ತಿರುವಂಥ ಕಥೆಯನ್ನೆಲ್ಲ ಡ್ರಾಮಾದಲ್ಲಿ ತೋರಿಸಿದೆ. ಆ ಕಥೆಯನ್ನು ಓಕೆ. ಎಷ್ಟು ಸಮಯ ಸರ್ ಇದು ಫಿಲ್ಮ್ ಸ್ಟಾರ್ಟ್ ಮಾಡಿ? ಫಿಲ್ಮ್ ಮಾಡಿ ನಾವು ಒಂದು 3 ವರ್ಷ ಆಯ್ತು ಯೋಚನೆ ಮಾಡಿ. 1 ವರ್ಷ ನಾವು ಮತ್ತು ಭಾಸ್ಕರನ್ನ ಹೋಮ್ವರ್ಕ್ ಮಾಡಿದ್ವಿ. ಮತ್ತೆ ಒಂದು 2 ತಿಂಗಳು ಬೇರೆ ಆಯ್ತು. 1 ವರ್ಷ ನಾನು ಹೀರೋ ರೋಲಿಗೋಸ್ಕರ ಅದಕ್ಕೆ ಹುಡುಕಾಟ ನಡೆಸಿ, ಹೀರೋ ಪ್ರಧಾನ ವ್ಯಕ್ತಿ ಅದರಲ್ಲಿ ಹುಡುಕಾಟ ಮಾಡ್ತಿದ್ದೆ. ಹೇಗೋ ಒಂದು ಯಾರಾಗ್ಬೋದು ಅಂದ್ರೆ ಇವರು ಅಚಾನಕ್ಕಾಗಿ ಸಿಕ್ಕಿದ್ದು. ಇವ್ರನ್ನ ಕರೆದು ಭಾಸ್ಕರನ ತೋರಿಸ್ತೀವಿ, ನಮ್ಮ ಕತೆಗೆ ಇವ್ರು ಸೂಟ್ ಆಗ್ತಾರ ಅಂತ. ಆಗ ಭಾಸ್ಕರನ್ ಹೇಳಿದ್ರು 100% ಭಾಸ್ಕರನ್ ಹೇಳಿದ್ಮೇಲೆ ಮುಗಿದಾಯ್ತು, ಇವನ್ನೇ ಚೂಸ್ ಮಾಡಿದ್ವಿ. ಓಕೆ. ಮತ್ತೆ ಈಗ ಸೆನ್ಸರ್ ಆದ್ಮೇಲೆ ನಮ್ಮ ಸೆನ್ಸರ್ 13 ಜನ ಸೆನ್ಸರ್ ನೋಡಿದ್ದಾರೆ, 4 ಜನ ಊರಿನವರು ನೋಡಿದ್ದಾರೆ. ಸೆನ್ಸರ್ ಅಲ್ಲಿ ಹೊರಗೆ ಬಂದು ಮೊದಲ ಮಾತು ಹೇಳಿದ್ದು ಹೀರೋ ಸೂಪರ್. ಓಕೆ. ನಾವು ಚೂಸ್ ಮಾಡಿದ್ದಕ್ಕೂ ಇವರು ಅಭಿನಯಿಸ್ತಾ ರೀತಿ, ಅವರು ಅಚಾನಕ್ ಆಗಿ ಬಂದಿದ್ದಕ್ಕೂ ಸರಿ ಆಯ್ತು. ಒಂದು ಕಾಲರ್ ಇದ್ದಾರೆ, ನೋಡೋಣ. ಹಲೋ 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 ಹಾ ಹೇಳಿ ಸರ್. ಹಲೋ ಹಾ ಹೇಳಿ ಸರ್, ಎಲ್ಲಿಂದ ಮಾತಾಡ್ತೀರಿ? ಯಾರು ಮಾತಾಡ್ತಿದ್ರಿ? ಹಾ ಹೇಳಿ ಹೇಳಿ ಸರ್. ನಮಸ್ತೆ. ಹಾ ನಮಸ್ತೆ ನಮಸ್ತೆ. ಫಿಲ್ಮ್ ಬಾರಿ ಶೋಕ ಆತನಿಗೆ. ನಿಖಲಪುರ ಬಪ್ಪನವ್ರ ದಪ್ಪನ ಕೃಪೆ, ನಿಖಲಪುರ ಆಶೀರ್ವಾದ. ನಮ್ಮ ಜರಮನ್ನೆ ಹುಷಾರುಳ್ಳ. ಓಕೆ. ಹಲೋ ಜರಮನ್ನ, ನಮಸ್ಕಾರ ಅಣ್ಣ. ನಮಸ್ತೆ ನಮಸ್ತೆ ನಮಸ್ತೆ. ಬಾರಿ ಶೋಕ ಆತನಿಗೆ ಫಿಲ್ಮು అందుకే ಪೂರ ಉದರುಂಡು ಏಪ ರಿಲೀಸ್ಗೆ ರಿಲೀಸ್ ನಿಜವಾದ ಎಂಗ್ಲ ರಿಲೀಸ್ ಪಂಡ ಎಂಗಳು ಈ ವರ್ಷ ಆಗಸ್ಟ್ ತಾಯಿ ದುಂಬು ಏಪ ಗಿರಿಗಿಟ್ಟಿ ದಾಪಕ್ ಬಿಟ್ರೆ ಪ್ರಯತ್ನ ಬರ್ತಿತ್ತ ಫಿಲ್ಮ್ ಆಂಡ ದಾದಾನ್ ಮಂಡ ಆಣಿ ಫಿಲ್ಮ್ ತುಳು ಟು ನಮಕ್ ಟಾಕಿಸ್ ಇಜ್ಜಿ ಒಂತೆ ಪುನಿ ಥಿಯೇಟರ್ ಅಂಚಾದ್ ನಮಕ್ ಪೋನ್ ದುಮ್ ಪೋನ್ ಲಾಸ್ಟ್ ಎಂಗುಲ ಮೇಟ್ ಏಪ್ರಿಲ್ ತೂಯ ಅಪ್ಪ ಇಂಗ್ಲಿಷ್ ಮಂತಂಡೆ ಥಿಯೇಟರ್ ದಲ್ಲಿ ಒಂಜೆ 16 ನೈಟ್ ನಮ್ಮನೆ ವ್ಯವಸ್ಥೆ ಮಂತೊಂದು ಪೋನ್ ನಮ್ಮ 60 ಉಳ್ಳೇರು ಹಿರಿಯ ಕಲಾವಿದರು ಪಕ್ಕ ಬೇರೆ ನಾವುಳ್ಳೇರು ದಿನೇಶ್ ರೈ ಕಡಪದ ಉಳ್ಳೇರು ಹೀರೋ ಮುಗ್ದಾರು ಭಾರಿ ಅಡ್ಡಾಕ್ ನಮಸ್ತೆ. ನಮಸ್ತೆ ನಮಸ್ತೆ. ಹಲೋ ನಮಸ್ತೆ. ಬಾರಿ ಶೋಕ ಆತನಿಗೆ ಫಿಲ್ಮು. ಫಸ್ಟ್ ಗೆ ಬಿಯರ್ ನಿಖಿಲ್ ಸಪೋರ್ಟ್ ಮಾಡ್ಕೊಡು ಫುಲ್ ಜೊತೆದಿ ಸಪೋರ್ಟ್ ಮಾಡ್ಕೊಡು ಬರೋದಿಲ್ಲ. ಸಪೋರ್ಟ್ ಮಾಡ್ಕೊಡು. ಸಪೋರ್ಟ್ ಉಂಡು ಉಂಡು ನವನೀತ್ ಬಂದೇನ ದೀಕ್ಷದ ನಿಖಿಲ್ ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ದ. ನಿಖಿಲ್ ಸಪೋರ್ಟ್ ಬೋರ್ಡ್ ನಿಖಿಲ್ ಆತೆ ಖಂಡಿತವಾಗ್ಲ ದಾದಪಂಡ ಒಂಜಿ ತುಳು ಪಿಕ್ಚರ್ ಏರೆ ಮಲ್ಪುನಗಲ್ಲ ನಮ್ಮ ತುಳುನಾಡದಾಗ್ಲ ಅದು ಸಪೋರ್ಟ್ ಮಲ್ತನ ಮಾತ್ರ ಅವೊಂಜಿ ನನಾತ ಎಡ್ಡೆ ರೀತಿಯ ಪ್ರದರ್ಶನ ತುಯರ ಸಾಧ್ಯ. ಅಂಚಾದ್ ನಿಖಿಲಂಚಿನ ಸಪೋರ್ಟ್ ಮಲ್ಪುನಕ್ಲು ಅತಂಡ ಆತ್ಮೀಯ ರೀತಿನ ಅಂಡ ಅಲ್ಪ ಆಕ್ಟ್ ಮಂತಿನಕ್ಲೆಗ್ಲ ಬಾರಿ ಒಂಜಿ ಖುಷಿ ಆಪುಂಡು. ದಯಪಂಡ ಒಂಜಿ ಪಿಕ್ಚರ್ ಎಡ್ಡೆ ಆವುಡುದೇ ಮಾತೆಲ್ಲ ಮಲ್ಪುನತೆ ಅವಲ ನಮ್ಮ ಕೂಟದಕ್ಲು ಮಲ್ತೇರ ಪನ್ನಗ ನಿಖಿಲ ಮಾತೆರ್ನ ಸಪೋರ್ಟ್ ಪುಡ ದಾದವಣ್ಣ ಮೇನ್ ವಿಷಯ ಐತೆ. ನಿಖಿಲ್ ಮಾತ್ರ ಆತ ನಿಖಿಲ್ ಒಟ್ಟಿಗೆ ನಕ್ಲಿ ಥಿಯೇಟರ್ ಖಂಡಿತ ಖಂಡಿತ ಅವೇ ಬೋಡೇನಿ ಸರ್. ಮಸ್ತ್ ಥ್ಯಾಂಕ್ಸ್ ಧನ್ಯವಾದ. ಥ್ಯಾಂಕ್ ಯು. ಓಕೆ ಸರ್. ಬೇರೆ ಬಪ್ಪನಾಡು ಮೇಲದ ದನಿ ಯಜಮಾನಿ ಮಸ್ತ್ ವರ್ಷ 6 ಬತ್ತಿ ಬಕ್ಕೊಂಜಿ ಬಪ್ಪನಾಡು ಮೇಲೆ ಭಾರಿ ಪುದರ್ ವಿನೋದ್ ಬಜ್ಪೇಯಿ ಓಕೆ ಓಕೆ ಮೇನ ಆಡಳಿತೋಡು ಬಾರಿ ಒಂಜಿ ರೆಡ್ಡ ಪ್ರಸಂಗಲ್ ಬೈದ ಯಾನ್ ಒಂತೆ ಸಮಯ ಪೋಂದಿತ್ತಡಿ ಯಾಪನ್ ಒಂಜಿ ಕತೆ ಬರಕ ಅಂದ ಯೋಚನೆ ಅಂತ ಯಕ್ಷಗಾನದ ಬೊಕ್ಕ ಯಕ್ಷಗಾನ ಪೋದ್ ಮೊಕಲ ಅಭಿನಯ ಒರಿಜಿನಲ್ ಯಕ್ಷಗಾನ ವೇಸೋಡ್ಲ ತಾಕಲೊಂಜಿ ರೀತಿ ಭಾರಿ ಎಡ್ಡ ಡ್ರಾಮಾಗಳ ಐಕ್ಲು ಮಸ್ತ್ ಈತ ಫಿಲ್ಮ್ದ ಓಕೆ ಐದು ಕೆಂಗುಲು ಇಂಜಮಂತ ಬಂದ ಫಸ್ಟ್ ಬೋದು ರಿಜಿಸ್ಟ್ರೇಷನ್ ಅಂತ ಬತ್ತ ಫಿಲ್ಮ್ ಪೂರ ಪ್ರೊಡ್ಯೂಸರ್ ಎಂಕ್ಲೆ ಇಂಜ ಮನೆ ಯಾಲ್ನಾರ್ಲೋರ ತಮಿಳ್ನಾಡು ಪೋದಿತ್ತು ಅನ್ಕೊಂಡು
ಆಡ ಇಂಚಿನ ಬಂಡ ಇಂಚಿನ ಸ್ಟೋರಿ ಮಂತೊಂದುಲ್ಲ ಇಂಚಿನ ಸ್ಟೋರಿ ಪ್ಲಾನ್ ಉಂಡು ಪ್ರೊಡ್ಯೂಸರ್ ಬೇತಾ ಇರ್ತೇವೆ 5-6 ಬಂಡೇರು ರಿಕ್ಯಾನೆ ಪಾಡೆ ಬಂಡೇರು ಆರಾಧಿ ನಮ್ಮ ಮನ್ಪು ಕಾಲು ಬಂಡೆ ಅಂಚ ಆಂಡ್ ರೆಡಿ ಆಂಡ್ ನಿಧಾನ ಯೋಚನೆ ಮಂತ್ ಈರ್ನ ಮಲ್ಲ ಲಕ್ಕಿ ಬಂಡ ಒಂಜಿ ಪ್ರೊಡ್ಯೂಸರ್ ತಿಕ್ಕುನುಂಡೆ ನಮ್ಮ ಇಲ್ಲು ಕಟ್ಟನ ಲೋನ್ ಮನ್ಪರೆ ಬ್ಯಾಂಕ್ ತಗೊಳ್ಳೆ ಪಂಡದ ಪ್ರೈಸ್ ಆ ಪ್ರೊಡ್ಯೂಸರ್ ನಕ್ಲಿಗೆ ರಿಟರ್ನ್ ಬರ್ಪುನ ಒಂದು ವ್ಯವಸ್ಥೆ ಮಂತ್ ಹೋಗಿ ಕಾಲರ್ ಲೇದು ಹಲೋ 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 ಏರ್ ಪಾತಿರ ನನ್ನ ಅನಿಶ್ ಬಂದೆ ಓಕೆ ಸರ್ ಪಲ್ಲೆ ಒಲ್ಪಡ್ ಪಾತಿರ ಒಂದುಲ್ಲಾರು ಎಂಕ್ಲ ಕೇರಳ ಇರುತ್ತೆ ಕಾಸರಗೋಡು ವಾ ಪಲ್ಲೆ ಗಡಿ ನಾಡದಕ್ಲೆ ಸೊ ವಿಷೇಂದ್ರ ಬಂಡ ಇಂಕ ನವೀನ್ ಸರ್ ಅದನ್ನ ವಿಕ್ರಾಂತ್ ವಿಚಾರ ಓಕೆ ಖಂಡಿತ ಸೊ ಬಾರಿ ಲೈಕ್ ಆದ್ರೆ ಅದನ್ನ ಎಂದು ಪುರ ಮೂವಿ ತಂಜಿ ಪೋಸ್ಟರ್ಸ್ ಪುರ ಓಕೆ ಅಂತ ವಿಭಿನ್ನವಾದ ಮಾಡಿದ್ದೇವೆ ಓಕೆ ಇದಕ್ಕೆ ಆಡ ಕ್ವಶನ್ ಏನ ಬಂಡ ಆರು ಪಲ್ಲೆ ಅದೇ ಆರು ಏಪತ್ತು ಇಲ್ಲ ಎಂದು ತನಕ ಕೇಸರಿ ಶಾಲ್ ಪಾಡೊಂದು ಅನ್ನ ಈರ್ನ ಟಿವಿದ ವಾಲ್ಯೂಮ್ ಒಂಚೂರು ಕಮ್ಮಿ ಅಲ್ಪರ ಅದಕ್ಕೆ ನಾಕೇನೊಂದುಂಡು ಓಕೆ ಸೊ ಆರು ಏಪತ್ತು ಇಲ್ಲ ತನಕ ಕೇಸರಿ ಶಾಲ್ ಪಾಡೊಂದು ಪೇರು ಇದು ಮಾತಾಡಲ್ಲ ಆರು ಪಾಡಿದೇರು ಯಾಂತು ಇನ್ನ ಪ್ರಕಾರ ಆರ್ನ ಒಂಜಿ ಟ್ರೇಡ್ ಮಾರ್ಕ್ ಅರವೇ ಅಂಜಿ ದಡ ಬಂಡ ಮಸ್ತ್ ಯಾನ ತೂಯ ಪ್ರಕಾರ ಸೆಟ್ ಅವಾರ್ಡ್ ಬಕ ಒಬ್ಬೆ ಓಡೆ ಪಾಯಿಂಟ್ ಎಲ್ಲ ಕೇಸರಿ ಶಾಲ್ ಅಂಜಾರು ಪಾಡೊಂದು ಪೇರು ಇಂಚಿಪ ಗಡ್ಡಲ್ಲ ಬಿಡ್ತೀರ ಅವ್ರು ರಿಲೀಸ್ ಆನ ದೀಪೇರಂದು ಬಿಡ್ತೇನೆ ಅಂದವಿ ಸೊ ಇತ್ತೆ ಉದಾದ ವಿಷಯ ಇಂಚಿನ ಯಾರನ ಅಂಜಿ ಒಂಜಿ ಇಂಚ ಬಂದ ಟ್ರೇಡ್ ಮಾರ್ಕ ಅಂಚ ಗಡ್ಡೆ ಇಂಚಿದ ಬುಟ್ಟಿ ದುಂಬುರ್ದು ಇಂಚ ಫಸ್ಟ್ ಇಂದ ತೂಜಿನಾಕ್ಲೆ ಗಡ್ಡ ಗಡ್ಡದುಂಡು ಇಂದು ಬಂದೊಂಜಿ ದೇವನ ಆಶೀರ್ವಾದ ದಲಕ ಒಂಜಿ ಕೇಸರಿ ಈ ಸರಿ ಹನುಮಂತ ಒಂಜಿ ನಂಗೆ ಕೊಂಚ ಭಕ್ತಿದ ಸಂಕೇತ ಅನಿದಾನ ಗೊತ್ತಾಂಡದ ಆನ್ಸರ್ ಕೊರಿಯರ್ ಕಾಸರಗೋಡ್ಲ ತೂಂದುಲ್ಲ ಗೊತ್ತಾಂಡೆ ದಯಪಂಡ ಕಾಸರಗೋಡು ಪನ್ಪನ ಗಡಿನಾಡು ಅದ್ಭುತ ಕಲಾವಿದರ್ನ ಒಂಜಿ ಅವ್ ಜಾಗೆ ಅವ್ ಯಕ್ಷಗಾನ ರಂಗ ಒಪ್ಪಾಡು ನಾಟಕ ಒಪ್ಪಾಡು ಚಲನಚಿತ್ರನೇ ಒಪ್ಪಾಡು ಕಾಸರಗೋಡು ದಾಖಲೆ ಮಾತ್ರ ಅದ್ಭುತ ಕಲಾವಿದರೇ ಉಳ್ಳೆ ರೈಕ್ ಅಂಚಿಡ್ದು ಮಲಯಾಳದ ಆಕ್ಲೆಗ್ ಒಂಜಿ ಬೆಂಬಲ ಉಂಡು ಈ ಮೇಟ್ ಕನ್ನಡದ ಬೆಂಬಲ ಉಂಡು ತುಳುಟು ಅಂಚೆ ಮಾತ ವಿಷಯಡ್ಲ ಕಾಸರಗೋಡು ಪನ್ಪನವು ಅವು ನಮ್ಮನೆ ತುಳುನಾಡಿ ನಮ್ಮ ಇನ್ನು ಅಂಚಿಗೆ ಹಡಪುಂಡು ಬೊಡ್ಚಿ ನಮ್ಮೊಟ್ಟಿಗೆ ನಿಂತೀವಿ ಅಂಚ ನಿಕ್ಲೆ ಕೊಡೋರ ಎಂಕಲ್ ಸೊಲ್ಮೆ ಸಂದಾಯ್ತ ಮಲ್ತಂದುಲ್ಲ ದಯಮಲ್ತದ ನಿಖಿಲ್ ಫಿಲ್ಮ್ ತಗೋಡು ನಿಖಿಲ್ ನಕ್ಲು ಒಟ್ಟಿಗೆ ನಕ್ಲಿ ಲೆತ ಮತ್ತೆ ಫಿಲ್ಮ್ ತಗೋಡು ಪಂಡ ಕೇನ ಖಂಡಿತ ಸರ್ ನವೀನ್ ಸರ್ ಪಂಡ ಆಕ್ಚುಲಿ ಮಾಂತೇರಗಳಂಜಿ ಏನ ಪಂಡ ಮಾಂತೇರಗಳಂಜಿ ಸಪೋರ್ಟಿವ್ ಆದಿಪುನ ಪರ್ಸನ್ ಅಂದೆ ಬೇತೆ ಜನಕ್ಕೆ ಲೆಕ್ಕ ಅಂಜಿ ಆರು ಪಂಡ ಆರು ಮಸ್ತ್ ಜನಕ್ಕೆ ಇತ್ತೆ ಫಾರ್ ಎಕ್ಸಾಂಪಲ್ ಇತ್ತೆ ಪಂಟ ಇತ್ತೆ ಕೆಲಗಳ ಪುರ ಅಂಜಿ ಕಲಾವಿದರಿಗೆ ಎದುರುದು ಮಾತ್ರ ಚೂರು ಒಂಜಿ ಆ ಪೊರ್ತು ಮಾತ್ರ ಒಂಚೂರು ಎದುರೆದುರು ಪಾತ್ರದ ಬುಡ್ಪೇರು ಮಾತ್ರ ನವೀನ್ ಸರ್ ಅಂಚತ್ತೆ ಪ್ರತಿಯೊಂದು ಕಲಾವಿದರಿಗೆ ರೆಸ್ಪೆಕ್ಟ್ ಕೊರ್ಪುನ ಅಂಚಿನ ಪರ್ಸನ್ ಪಂಟ ಅವು ನವೀನ್ ಸರ್ ಖಂಡಿತ ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಶುಭ ಹಾರೈಕೆಗಳು ಖಂಡಿತ ಖಂಡಿತ ಸರ್ ಥ್ಯಾಂಕ್ ಯು ಧನ್ಯವಾದ ಇದ ಪುದರ್ ಅನೀಶ್ ಸರಿ ಸರ್ ಧನ್ಯವಾದ ಥ್ಯಾಂಕ್ ಯು ಸರ್ ಜಯ ಗೋಮಾತಾ ಬತ್ತನ ಅಡಿಗೆ ಇರ್ನ ಕಾನ್ಸೆಪ್ಟ್ ಸರ್ ಇತ್ತೆ ಸುರುಕಾದ ಒಂಜಿ ಹೀರೋ ಮಲ್ತಂದುಲ್ಲ ಎಂಚೈತ ನೀರ್ನ ಬ್ಯಾಕ್ ಗ್ರೌಂಡ್ ಪಂಡ ಈ ನಟನೆಗೆ ಈರ್ನ ಬ್ಯಾಕ್ ಗ್ರೌಂಡ್ ಎಂಚೈತ ಪಂಡ ದುಂಬುರ್ದು ಎಂಚ ಈ ನಟನ ಕ್ಷೇತ್ರಕ್ಕೆ ಎಂಚ ಬತ್ತಾರೆ ಎಂಚ ಇವನ್ಯ ಅಚಾನಕ್ ಪಂಡ ದುಂಬೆ ಆಡಿಷನ್ ಕೊಡ್ದು ಅಂಚ ಕೊಡ್ದು ಇಂಚ ಕೊಡ್ದು ಮಾತ್ರ ಆಯ್ತಾನೆ ಹೀರೋತ್ತು ತಟಕ್ ಈರ್ ಬತ್ತಾರ ಆರೆ ತುಯ್ಯರ್ ಭಾಸ್ಕರನ್ ಲೆಟ ಬೈರು ಸೆಲೆಕ್ಟ್ ಅಂಡ್ ಪಾಸ್ ಆನ್ ಎಂಕೊಂಜಿ ಯಾನು ಮಂತಾನೆ ಯಾನು ಆಡಿಷನ್ ಮನ್ಪುಜಿನ ಭಾಸ್ಕರನಲ್ಲ ಚರ್ಚೆ ದಯಪಂಡ ಏರೆಗ್ಲ ಮಸ್ತ್ ಜನ ಲೆಪ್ಪುನಿ ಅಕ್ಲೆ ಬೇಜಾರು ಮನ್ಪುನಿ ಎಂಕ್ ಬೇಜಾರು ಬಂತ ಎಂಕೊಂಚೂರು ಸಾಪ ಪೋಯ ಮಾರಾಡೆ ಉಟ್ಟವ ಅಪುರ ಓಲೆಜ್ ಕಡೆ ಕನ ಪನ್ಪುನ ಅಕ್ಲೆ ದುಂಬೆ ಜನ ಆದಿತ್ತು ಒಕ್ಕಡೆ ಪ್ರಚಾರ ಕೊಡೋದು ಮಾಡ್ತಿ ಪ್ರಚಾರ ಓಲೆತ್ತೀನಿ ಅಂಚಿನ ಜಂಜಾಟೆ ಎಂಡೇಜ್ ಯಾನು ಏರು ತೂಪೆ ಅಕ್ಲೇನು ಓಕೆ ಆಪುನ ಯಾನು ಆ ಸ್ವಭಾವಗೂ ಸೂಟ್ ಆದ ಈರ್ನ ಫಿಲ್ಮ್ದ ಈ ರೋಲ್ಗೆ ಇಂಚಿನನೇ ಜನ ಅವಡು ಇರಿಗೆ ಗೊತ್ತು ಅಂಚನೆ ಹಿಡಿದವ್ರು ಕೆಲವರು ಎಂಚ ಅಪ್ಪನ ಕತೆ ಬರೆಯರ ದುಂಬೆ ಒಂದು ಜಯರಾಮನ್ನೇ ನೆಕ್ಕೆ ಬಿಟ್ಟು ಬಂದು ಜಯರಾಮನ್ನಾಗ ಬರಿ ಪುದರ್ ಬರಿದ ಇತ್ತಂಜಿ ಕನ್ನಡ ಬಂತು ಕನ್ನಡ ಸ್ಕ್ರಿಪ್ಟ್ ಮಾಡ್ತದ ರೆಡಿ ಮಾಡ್ತದ ಐಕ್ ಪಾತ್ರಲ ಜಯರಾಮನ್ನೇ ಮೇರ್ನ ಸ್ವಭಾವ ಎಂಚನ ಮೇರಿ ವಾಟ್ ಸ್ಟೈಲ್ ಪಾತಿರೋರು ಆ ರೀತಿ ವ್ಯವಸ್ಥೆ ಮಾಡ್ತಾರೆ ಖಂಡಿತ ಇತ್ತ ನಿಜವಾದ ಮೇಟ್ ಶೂಟಿಂಗ್ ಆಗುತ್ತೆ ಈ ಕೊರೋನಾ ಕೊಂಚ ಕಾಲರ್ ಇಲ್ಲೇರು ಹಲೋ 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 ಯಾರು ಮಾತಾಡ್ತಿದ್ರಿ ಮೇಡಮ್ ನಮಸ್ತೆ ಎಲ್ಲ ಇದ್ದಾರಾ ಸರ್ ಎದುರುಗಡೆ ಎಲ್ಲ ಇದ್ದಾರೆ ಮೇಡಮ್ ನನ್ಗೆ ಅಂದ್ರೆ ಕಾಣ್ತಾ ಇಲ್ಲ ನನ್ನ ಟಿವಿಯಲ್ಲಿ ಸ್ಪಂದನ ಬರ್ತಾ ಇಲ್ಲ ಸರ್ ನಾನು ನಿಮ್ಗೆ ನನ್ನ ಪರಿಚಯ ಇಲ್ಲ ಆದ್ರೆ ನಂಗೆ ನಿಮ್ಮೆಲ್ಲರ ಪರಿಚಯ ಇದೆ ನಿಮ್ಗೆ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ ನೋಡಿ ಅವತ್ತಿಂದ ಕೂಡ ನಮ್ಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಈಗ ವಿಕ್ರಾಂತ್ ಬರುತ್ತಾ ಇರುತ್ತೆ ಹೇಗೆ ಗೊತ್ತಾ ನಿಮ್ಮ ಫಿಲ್ಮ್ ಅಲ್ಲಿ ಒಬ್ರು ಸಣ್ಣ ಪಾತ್ರ ಮಾಡಿದ್ದಾರೆ ಯಾರು ಅನ್ನೋರು ಯಾರು
ಕೇಶವ ಅಂತ ಅನ್ನೋರು. ಕೇಶವನ್ನವರ ಕೇಶವನ್ನ ಅಂದ್ರೆ ಡಾಕ್ಟರ್ ಅಂತೆ. ಗೋ ಡಾಕ್ಟ್ರಾ? ಗೋ ಡಾಕ್ಟರ್. ಕರೆಕ್ಟ್ ಅವರೇ ಅವರ ತಂಗಿ ನಾನು. ಅವರಿಂದಾಗಿ ನಿಮ್ದು ಎಷ್ಟು ಫೇಮಸ್ ಆಗಿದೆ ಅಂದ್ರೆ ನಿಮ್ಮ ಫಿಲ್ಮ್ ನಾವು ಬರ್ಲಿಕ್ಕೆ ಕಾಯ್ತಾ ಇದ್ದೇವೆ ಸರ್. ನೋಡಿ, ನಮ್ದು ನಾವು ಲೇಟ್ ಮಾಡೋದಲ್ಲ, ನಮ್ಗೆ ಥಿಯೇಟರ್ ಇಲ್ಲ. ನಾವು ಥಿಯೇಟರ್ ಬೇರೆ ಯಾವ್ದ್ರಲ್ಲಿ ಬಿಡುವಂತ ಅಲ್ಲ ಮೇಡಮ್, ಒಂದು ವಿಚಾರ ಏನಂದ್ರೆ ನಮಗೆ ತುಳುನಾಡಿಗೆ ಸದ್ಯಕ್ಕೆ ತುಳು ಚಿತ್ರರಂಗಕ್ಕೆ ಮೊದಲು 16 ಥಿಯೇಟರ್ ವರೆಗಿತ್ತು, ಅದು ಇಳಿದು 12ಕ್ಕೆ ಇಳಿದಿದೆ. 12ರಲ್ಲಿ ಈಗ ಕೆಲವು ಮುಚ್ಚುವ ಸ್ಥಿತಿಯಲ್ಲಿದೆ. ಮೊನ್ನೆ ಜ್ಯೋತಿ ಆದ್ರಿಂದ ಏನಾಗುತ್ತೆ ಅಂದ್ರೆ ಈಗ ಕೊರೋನಾಕ್ಕಿಂತ ಮೊದಲಾಗಿ ಎಷ್ಟೆಲ್ಲ ಫಿಲ್ಮ್ಗಳು ರಿಲೀಸ್ ಆಗ್ಲಿಕ್ಕೆ ಡೇಟ್ ಅನ್ನ ಫಿಕ್ಸ್ ಮಾಡಿದ್ವು ಅವೆಲ್ಲವೂ ಕೂಡ 9-10 ತಿಂಗಳಿಂದ ಬಾಕಿ ಆಗಿತ್ತು. ಅದೀಗ ಏನಾಗ್ತದೆ, ಒಂದರ ನೆಕ್ಸ್ಟ್ ಅದು ರಿಲೀಸ್ ಮಾಡ್ಲಿಕ್ಕೆ ಕಾಯ್ತಾ ಇದೆ. ನಮ್ಗೇನಂದ್ರೆ ಸೀಮಿತ ಥಿಯೇಟರ್ಗಳು ಇರುವಾಗ, ನಮ್ಮ ಒಂದು ವಲಯವೇ ಬಹಳ ಚಿಕ್ಕದಿರುವಾಗ ಬಾಯಿ ಮಾತಿಗೆ ಹೇಳ್ಬಹುದು ನಾವು ಅಷ್ಟು ಮಾಡಿದ್ದೇವೆ ಇಷ್ಟು ಮಾಡಿದ್ದೇವೆ ಅಂತ. ಅದರದ್ದು ನಮ್ಗೆ ಕೊಡ್ಬೇಕು, ನಮ್ಗೆ ನಮ್ಮ ತುಳು ಫಿಲ್ಮಿಗೆ ಎಲ್ಲ ಹೆಚ್ಚಾಗಿ ಫಿಲ್ಮ್ 50% 60% ನಮ್ಗೆ ಕೊಡ್ಬೇಕು ಸರ್. ತುಳು ಫಿಲ್ಮ್ ಅಷ್ಟು ಫೇಮಸ್ ಮಾಡ್ಬೇಕು, ನೀವು ಅದಕ್ಕೆ ಸ್ವಲ್ಪ ಹೋರಾಟ ಮಾಡ್ಬೇಕು. ಯಾಕಂದ್ರೆ ಎಲ್ಲ ಹಿಂದಿ ಇಂಗ್ಲಿಷ್ ಅದೇ ಇರುತ್ತಲ್ಲ. ಹೌದು, ಖಂಡಿತ ಫಿಲ್ಮಿಗೆ ಸ್ವಲ್ಪ ಇದು ಕೊಡ್ಬೇಕು. ನಿಮ್ಮ ವಿಕ್ರಾಂತ್ ಫಿಲ್ಮ್ ತಗೊಳ್ಳಿ, ವಿಕ್ರಾಂತ್ ಫಿಲ್ಮ್ ಇನ್ನು ಯಾವಾಗ ಬರುತ್ತೆ ಅಂತ ಹೇಳಿ ನಮ್ಗೆ ಹೇಳಕ್ಕಾಗೋದಿಲ್ಲ. ಯಾವಾಗ ಬರ್ಬೋದು ಅಂತ ನಿಮ್ಗೊಂದು ಅಂದಾಜಾದ್ರೂ ಇದೆಯಾ? ಜನವರಿಂದ ಏಪ್ರಿಲ್ ಒಳಗೆ ಖಂಡಿತ ಬರ್ತದೆ. ಜನವರಿಂದ ಏಪ್ರಿಲ್ ಒಳಗೆ, ಯಾಕಂದ್ರೆ ವೇಟಿಂಗ್ ವೇಟ್ ಮಾಡ್ತಿದ್ದೇವೆ. ಅಲ್ಲ, ನ್ಯೂ ಇಯರ್ ಗಿಫ್ಟ್ ನಾವು ತುಂಬಾ ಜನ ಇದ್ದೇವೆ ವೇಟ್ ಮಾಡಿದವರು. ಜನವರಿ 15ಕ್ಕೆ ಅಂತ ಪ್ಲಾನ್ ಮಾಡಿದ್ದೇವೆ. ನೋಡ, ಒಂದು ನಮಗೆ ಮಕರ ಸಂಕ್ರಾಂತಿ ಬಹಳ ಒಳ್ಳೆ ದಿವಸ ಅಂತ ಇದೆ ನೋಡ. ಅದೇ ಸಂದರ್ಭಗಳಲ್ಲಿ ನಮಗೊಂದು ಒಳ್ಳೇದಾಗ್ಲಿ ಮತ್ತೆ ನೋಡುವ. ಯಾಕಂದ್ರೆ ನಿಮ್ಮೆಲ್ಲರ ಹಾರೈಕೆ ಯಾವತ್ತೂ ಸುಳ್ಳಾಗೋದಿಲ್ಲ ಅನ್ನೋದು ನಮ್ಮೆಲ್ಲ. ನಾನು BSNL ಅಲ್ಲಿ ಇರೋದು, ನಮ್ಮ BSNL ಅವರಿಗೆ ಸಹ ಹೇಳಿದ್ದೇನೆ, ಎಲ್ಲರ ಹತ್ರನೂ ಇದ್ರ ಬಗ್ಗೆ ಹೇಳಿದ್ದೇವೆ ಸರ್. ನಾವು ವಿಕ್ರಾಂತ್ ಫಿಲ್ಮ್ ಖಂಡಿತ ಅಲ್ಲ, ಇದೇ ಬೇಕಾಗಿದ್ದು. ಕೇಸವನ್ನ ಚಿಕ್ಕ ರೋಲ್ ಆದ್ರು ಅವರು ಚಿಕ್ಕ ರೋಲ್ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಆದ್ರೂ ಅವ್ರು ಖುಷಿಯಲ್ಲಿ ಮಾಡಿದ್ದಾರೆ ಕಾಣುತ್ತೆ ಅಂತ ನನಗೆ ಹಾಗೆ ಅನ್ಸುತ್ತೆ. ಯಾಕಂದ್ರೆ ಅವರು ನಿಮ್ಮ ವಿಕ್ರಾಂತ್ ಬಗ್ಗೆ ತುಂಬಾ ಹೇಳ್ತಾರೆ, ತುಂಬಾ ಅಂದ್ರೆ ತುಂಬಾ ಹೇಳ್ತಾರೆ. ಹೌದೌದು, ಅದು ಸಣ್ಣ ಪಾತ್ರ ಅದು, ಅವ್ರು ಸಿಕ್ಕಿದ್ದು ಲಾಸ್ಟ್ ಅಲ್ಲಿ. ಮತ್ತೆ ನನ್ಗೆ ಸಿಕ್ಕಿದಾಗ ನಾನು ನೀವೊಂದು ಚಿಕ್ಕ ಮಾಡಿ ಅಂತ ಮಾಡಿ ಅದ್ರಲ್ಲಿ ಅವರಿಗೆ ಭಾರಿ ಖುಷಿ ಉಂಟು. ಅವರು ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಫಿಲ್ಮ್ ಅಲ್ಲಿ ಅವರು ಆಕ್ಟ್ ಮಾಡಿ. ತುಂಬಾ ಒಳ್ಳೆ ಫಿಲ್ಮ್, ಖಂಡಿತವಾಗಿ ನಿಮ್ಗೆ ದ್ರೋಹ ಆಗಲ್ಲ. ತುಂಬಾ ಒಳ್ಳೆ ಫಿಲ್ಮ್. ಇವತ್ತು ಬಂದಿದ್ರು, ನಾನು ಕೇಳಿದೆ ಹೇಗೆ ಉಂಟು ಫಿಲ್ಮ್, ಕಾಮಿಡಿ ಇದೆಯಾ ತುಂಬಾ? ಅಂದ್ರೆ ಕಾಮಿಡಿ ಎಲ್ಲ ನಾವು ಇಷ್ಟಪಡ್ತೇವೆ, ತುಂಬಾ ಕಾಮಿಡಿ ಇದೆ ಅಂತ ಹೇಳಿದ್ರು. ಕಾಮಿಡಿ ಇದೆ, ಮತ್ತೆ ಸಬ್ಜೆಕ್ಟ್ ಸಹ ನಿಮ್ಗೆ ಖುಷಿ ಆಗುತ್ತೆ. ಎಷ್ಟು ಕಾಮಿಡಿ ಆಗುತ್ತೆ ಅದಕ್ಕೆ ಒಂದು 100 ಪಾಲ್ ಜಾಸ್ತಿ ಸಬ್ಜೆಕ್ಟ್ ಖುಷಿ ಆಗುತ್ತೆ. ಮತ್ತೆ ಸಾಂಗ್, ಹಾಡು ಸಹ ಪ್ರತಿಯೊಂದು 5 ಹಾಡು ಸೂಪರ್ ಹಿಟ್. ಖಂಡಿತ. ಥ್ಯಾಂಕ್ ಯು ಮೇಡಮ್, ಕಾಲ್ ಮಾಡಿದ್ದಕ್ಕೆ. ನಿಮ್ಮೆಲ್ಲರ ಆಶೀರ್ವಾದ. ಆಯ್ತು, ಖಂಡಿತ ಮೇಡಮ್, ಖಂಡಿತ ಮೇಡಮ್. ಬಹುಶಃ ನಾನು ವಿನೋದ್ ಅವ್ರ ಜೊತೆ ಮಾತಾಡ್ತಿದ್ದೆ. ಹೇಗೆ ನಿಮ್ಗೆ ಸ್ಟಾರ್ಟ್ ಆಯ್ತು ಅವಕಾಶ, ಹೇಗೆ ವರ್ಕ್, ಹೇಗೆ? ಅದೇ ಅನ್ಎಕ್ಸ್ಪೆಕ್ಟ್ ಆಗಿ ನಾವು ಮೂವಿ 1-2-3 ಚಿಕ್ಕ ರೋಲ್ ಮಾಡಿ, ಇದೊಂದು ಅನ್ಎಕ್ಸ್ಪೆಕ್ಟ್ ಆಗಿ ಸಿಗುತ್ತೆ. ಓಕೆ, ಹಾಗೆ ಹೇಗೆ ಅನಿಸ್ತಾ ಇದೆ ಈ ಮೂವಿ ಆದ್ಮೇಲೆ? ತುಂಬ ಪ್ರೌಡ್ ಫೀಲ್ ಆಗ್ತದೆ. ಅಂದರೆ ನಾನು ಎನ್ಸಿಲಿ ಲಾಸ್ಟ್ ಇದಾಗ್ತದೆ ಅಂತ. ಅಂದರೆ 3-4-5 ಸಾಂಗ್ ಎಲ್ಲ ನಿಜವಾಗ್ಲೂ ಏನಂದ್ರೆ ಒಬ್ಬ ಕಲಾವಿದನಿಗೆ ಬೇಕಾಗಿದ್ದು ಅವನ ಮನಸ್ಸಿಗೆ ಖುಷಿ ಕೊಡುವಂತ ಪಾತ್ರ ಯಾವಾಗ ಸಿಗುತ್ತಾ ಖಂಡಿತ ಅವ ಏನ್ ಅನ್ಕೊಳ್ತಾನಂದ್ರೆ ಅದಕ್ಕೆ 3 ಪಟ್ಟಿನಷ್ಟು ಅವ ಶ್ರಮ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ಇಚ್ಛೆ ಅವನಿಗೆ ಏನ್ ಇಷ್ಟ ಆಗುವಂತ ರೋಲ್ ಬಂದಾಗ. ಅದ್ಭುತವಾದಂತ ನಿಮಗೆ ನಿರ್ದೇಶನದ ಬಗ್ಗೆ ಹೇಳ್ಲಿಕ್ಕಿಲ್ಲ, ನನಗೆ ಫುಲ್ ಟೋಟಲ್ ನಮ್ದು ಪ್ರೊಡ್ಯೂಸರ್ ಆಗಲಿ ಎಲ್ಲ ತುಂಬಾ ಸಪೋರ್ಟ್ ಮಾಡಿ. ರಾಜೇಶ್ ಅವರು ಇದು ಮಲಾರ್ ಬೀಡಿದ್ದು ಇವರು ಪುಷ್ಪರಾಜ ರೈ ಅಂತ ಸಿಕ್ಕಿದ್ದು, ಅವ್ರು ಅಸಿಸ್ಟೆಂಟ್ ಮಾಡಿದ್ರು. ನಾವು ಎಂತ ಪ್ಲಾನ್ ಮಾಡಿದೆ, ಒಂದು ಡೈರೆಕ್ಟರ್ ಈಗ ಯೋಚನೆ ಮಾಡ್ತೀವಿ ಈ ತರ ಬರಬೇಕು ಸ್ಟೋರಿ, ನಾವು ಖಾಲಿ ಕೊಡ್ತಾ ಇದ್ದದ್ದು ಅವ್ರಿಗೆ ಅಷ್ಟೇ. ಅವರು ಆ ಕ್ರಿಯೇಷನ್ ಮಾಡ್ತಿದ್ರು, ಪ್ಲಸ್ ಅವರದ್ದು ತಲೆ ಹಾಕಿ ಅದನ್ನು ತುಂಬಾ ಒಳ್ಳೆ ಒಂದು ಟ್ಯಾಲೆಂಟ್ ಇರೋ ವ್ಯಕ್ತಿ. ಅವ್ರ ಭವಿಷ್ಯಕ್ಕೆ ಡೈರೆಕ್ಟ್ ಸಹ ಆಗ್ತದೆ. ಜಯರಾಮಣ್ಣ, ಯಾಕೆಂದ್ರೆ ನಮ್ಮ ತುಳುನಾಡಿನ ದೊಡ್ಡ ಆಸ್ತಿ ನೀವು. ನಾವು ಬಹುಶಃ ನಾವಿನ್ನು ಚಿಕ್ಕದಿಂದ ಯಾವಾಗ ಫಸ್ಟ್ ಯಕ್ಷಗಾನ ನೋಡಿದೆವು ಆ ಟೈಮಿಂದ ನಿಮ್ಮೆಲ್ಲ ಪಾತ್ರಗಳನ್ನು ನೋಡಿದ್ದೀವಿ. ಇವತ್ತಿಗೂ ಮನಸಾರೆ ಹೇಳುವಂಥ ಮಾತೇನೆಂದರೆ ಯಕ್ಷಗಾನ ಕ್ಷೇತ್ರ ಕಂಡಂತಹ ತಾನು ನಗಿಸದೆ ಇನ್ನೊಬ್ಬನನ್ನು ನಗಿಸುವ ಅಪರೂಪದ ವಿದೂಷಕರಲ್ಲಿ ಒಬ್ಬರು ಜಯರಾಮಣ್ಣ. ಎಲ್ಲ ದೇವರ ದಯ, ಅಭಿಮಾನಿಗಳ ಆಶೀರ್ವಾದ. ಆದರೆ ಜಯರಾಮಣ್ಣ ನನಗೆ ಅನಿಸೋದು ಸಡನ್ ಆಗಿ ಫಿಲ್ಮ್ಗೆ ಎಂಟ್ರಿ ಕೊಟ್ಬಿಟ್ರಲ್ಲ ಅಂತ. ಏಸಾ ಫಿಲ್ಮ್ ಇರ್ಬೋದು, ನಿಮ್ಮ ರೋಲ್ ಇವತ್ತಿಗೂ ಕೂಡ ಬಹಳ ಜನ ಮಾತಾಡ್ತಾ ಇದ್ದಾರೆ. ಈಗ ಹೇಗೆ ಅನಿಸ್ತದೆ ಜಯರಾಮಣ್ಣ ಈ ಒಂದು ಯಕ್ಷಗಾನ ರಂಗದಿಂದ ಈ ಕಡೆ ಫಿಲ್ಮಿ ಬಂದಾಗ? ಯಾಕಂದ್ರೆ ಯಕ್ಷಗಾನ ರಂಗ ಅನ್ನೋದು ಅದು ಆತ್ಮಸ್ಥೈರ್ಯದ ದೊಡ್ಡ ಒಂದು ಗನಿ ಅದು. ಯಾಕೆಂದ್ರೆ ಅಲ್ಲಿ
ನಿದ್ದೆ, ಆಹಾರ, ಎಲ್ಲದರ ಪರಿವೆಗಳನ್ನು ಬಿಟ್ಟು ಎಲ್ಲವನ್ನು ಮರೆತು, ಮನಸ್ಸಿನ ಒಳಗಿನ ಎಲ್ಲ ನೋವುಗಳನ್ನು ಮರೆತು, ಈಗ ನಾವು ಫಿಲ್ಮಲ್ಲಿ ಏನು ಮಾಡ್ಬೋದು ಅಂದರೆ ಸ್ವಲ್ಪ ಸ್ವಲ್ಪ ಡಿಲೇ ಮಾಡಿ ಮತ್ತೆ ನಾ ಬರ್ತೇನೆ, ಸ್ವಲ್ಪ ಇದು ಮಾಡು, ಸ್ವಲ್ಪ ಅರ್ಜೆಂಟ್ ಉಂಟು ಅಂತ ಹೇಳ್ಬೋದು. ಯಕ್ಷಗಾನದಲ್ಲಿ ಹಾಗಲ್ಲ, ಪದ್ಯಾಗ ಬರಲೇಬೇಕು. ಹೀಗಿದ್ದ ಸಂದರ್ಭದಲ್ಲಿ ಯಕ್ಷಗಾನದಿಂದ ಫಿಲ್ಮಿ ಬಂದಾಗ, ಅದರಲ್ಲೂ ವಿಕ್ರಾಂತ್ ಅಲ್ಲಿ ಅಭಿನಯಿಸಿದ ಮೇಲೆ ಏನು ಅನಿಸ್ತಾ ಇದೆ ಜಯರಾಮಣ್ಣ? ತುಂಬ ಖುಷಿ ಆಗ್ತದೆ. ಯಕ್ಷಗಾನದಲ್ಲಿ ಅಲ್ಲಿಂದ ಅಲ್ಲಿಗೆ ಆಗಿಂದ ಆಗ ಮಾಡುವಂಥದ್ದು ವಿಚಾರ. ನಾಟಕ, ಫಿಲ್ಮು ಅದಕ್ಕೆ ಪೂರ್ವ ತಯಾರಿ ಅಲ್ಲಿ ಆಗ್ತದೆ. ವ್ಯತ್ಯಾಸ ಕಲಾವಿದನಿಗೆ ನಾಟಕ, ಫಿಲ್ಮು, ಯಕ್ಷಗಾನ ಅಂತೇಳಿ ಭೇದ ಬರಬಾರ್ದು. ಅದು 3 ಪ್ರಾಕಾರಗಳಷ್ಟೇ. ಹೌದೌದು, ಪ್ರಾಕಾರಗಳು. ಕಲಾವಿದ ಅವನೇ ಅಲ್ವಾ? ಅವನೇ ಕಲಾವಿದ, ಅವನೇ. ಅವನ ಕಲಾಭಿವ್ಯಕ್ತಿ ಮತ್ತೆ ಅವನ ಪ್ರತಿಭೆ ಏನಿದೆ ಅದು ಎಲ್ಲದಕ್ಕೂ ಸಲ್ಲುತ್ತದೆ. ಹೌದೌದು, ಖಂಡಿತ. ಯಕ್ಷಗಾನದಲ್ಲಿ ದುಡಿದ ಕಾರಣ ನಾಟಕದಲ್ಲೂ ಸಿನಿಮಾದಲ್ಲೂ ಸ್ವಲ್ಪ ಅನುಕೂಲ ಆಯಿತು. ಭಾವನೆಗಳಿಗೆ ಮುಖ್ಯವಾಗಿ ಬೇಕಾದ, ಯಕ್ಷಗಾನದಲ್ಲಿ ಬೇಕಾದಷ್ಟು ಭಾವನೆಗಳಿರ್ಬೋದು, ಅದೆಲ್ಲವನ್ನು ಕೂಡ ನೀವು ಎಷ್ಟೋ ವರ್ಷಗಳಿಂದ ಅದರಲ್ಲಿ ಕೃಷಿಯನ್ನ ಮಾಡಿದವರು. ಹೌದೌದು. ಫಿಲ್ಮಿ ಬಂದಾಗ ಇದೊಂದು ಬೇರೆ ವ್ಯವಸ್ಥೆ ಅಷ್ಟೇ ಅಲ್ವಾ? ಹೇಗನಿಸಿದ ವಿಕ್ರಾಂತ್ ನಿಮಗೆ? ತುಂಬಾ ಖುಷಿ ಆಯ್ತು ನನಗೆ. ಒಂದು ನಿಮಿಷ, ಒಳ್ಳೆ ಪಾತ್ರ ಸಿಕ್ಕಿದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ಯಾರು ಮಾತಾಡ್ತಿದ್ರಿ ಸರ್, ಎಲ್ಲಿಂದ? ನಾನು ವಿಕ್ರಾಂತ್ ಸಿನಿಮಾ ತಂಡದಲ್ಲಿ ಒಂದು ಸಣ್ಣ ಪಾತ್ರವನ್ನ ನಿರ್ವಹಿಸಿದ ವ್ಯಕ್ತಿ ಕೇಶವಣ್ಣ ಅವರು. ಅಂತೂ ಅಲ್ಲಿ 3 ಜನ ಇದ್ದಾರಲ್ಲ ಸರ್, ಸರ್ ಮತ್ತು ನವೀನ್ ಮಾರ್ಲರು, ಅದು ಬಂಟ್ವಾಳ ಜಯರಾಮಣ್ಣ. ಹೌದು. ನಿಮ್ಮ ಹೆಸರು ಸರ್? 3 ಜನರಿಗೂ ನನ್ನ ವಿಶೇಷವಾದ ಒಂದು ಹೃತ್ಪೂರ್ವಕವಾದ ನಮಸ್ಕಾರಗಳು. ಖಂಡಿತ ಖಂಡಿತ ಸರ್. ನಮಸ್ಕಾರ. ಬಂಟ್ವಾಳ ಜಯರಾಮಾಚಾರ್ಯರು ಗುರುಗಳು, ಅವರಿಗೆ ವಿಶೇಷವಾಗಿ ಮದುವೆ ದಿನದ ಶುಭಾಶಯಗಳು. ಬಹಳ ಒಳ್ಳೆ, ಧನ್ಯವಾದಗಳು. ಹಾಗೆ ಅದ್ರ ನಾನು ಕಡಪ ದಿನೇಶ್ ರೈ ಅಂತೇಳಿ. ಹೇಳಿ ಸರ್. ಮತ್ತೆ ದಿನೇಶಣ್ಣ. ನವೀನಣ್ಣ ನಮಸ್ತೆ. ನಮಸ್ತೆ ನಮಸ್ತೆ. ಬಾರಿ ಒಳ್ಳೆ ಸಿನಿಮಾ. ನೀವು ಸಣ್ಣ ಪಾತ್ರ ಮಾಡಿದಲ್ಲ, ದೊಡ್ಡ ಪಾತ್ರದಲ್ಲೇ ಇದ್ರಿ, ಸಣ್ಣದೇನು ಅಂತ. ಬಹಳಷ್ಟು ಯಾವಾಗ ಸಿನಿಮಾ ಬರುತ್ತೆ ಅನ್ನೋ ಕುತೂಹಲ ಉಂಟು. ನಿಮ್ಮ ಅಭಿನಯಕ್ಕೆ ಮಲಯಾಳಿ ಒಬ್ರು ನಿರ್ದೇಶಕರು ತುಂಬಾ ಹೊಗಳಿದ್ದಾರೆ. ಸೆನ್ಸರ್ ಸಹ ತುಂಬಾ ನಿಮ್ಮ ಈ ಹೊಸ ತಂಡಕ್ಕೆ ತುಂಬಾ ಹೊಗಳಿದ್ದಾರೆ. ಆಗ್ಲಿ ಅದೇ ಬೇಕಾಗಿ ನಮ್ಮ ಆತ್ಮೀಯರಲ್ಲಿ ಹೇಳಿಕೊಂಡಿದ್ದೇವೆ. ಬಹುಶಃ ನಾನು ನೋಡಿದ ಸಿನಿಮಾದಲ್ಲಿ ಒಂದು ವಿಶೇಷವಾದ ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಒಂದು ಒಳ್ಳೆ ಸಂಸ್ಕೃತಿ ಸಂಸ್ಕಾರವನ್ನು ತೋರಿಸುವಂತ ಸಿನಿಮಾ. ಮನೆ ಮಂದಿ 6 ವರ್ಷದ ಮಗುವಿನಿಂದ ಹಿಡಿದು 60 ವರ್ಷದ ಮುದುಕರವರೆಗೆ ನೋಡಬೇಕಾದಂತಹ ಒಂದು ಒಳ್ಳೆಯ ನಮ್ಮ ಹಿಂದೂ ಸಂಸ್ಕೃತಿ ಅಥವಾ ಭಾರತೀಯ ಸಂಸ್ಕೃತಿ ಏನುಂಟು ಅದನ್ನ ಒಂದು ವ್ಯವಸ್ಥಿತವಾಗಿ ಸಿನಿಮಾದ ಮೂಲಕ ಹೇಗೋ ತೋರಿಸಬಹುದು ಅನ್ನುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ನವೀನ್ ಮಾರ್ಲ ಪಡಂಗೆ ಮತ್ತು ಅವರ ತಂಡಕ್ಕೆ ನಾನು ಒಂದು ಧನ್ಯವಾದ ಹೇಳ್ತೇನೆ. ಖಂಡಿತ ನನ್ನ ಆತ್ಮೀಯರೆಲ್ಲರೂ ನಾವು ಕಾಯ್ತಾ ಇರ್ತೇವೆ ಸಿನಿಮಾ ಯಾವಾಗ ಬರ್ತದೆ ಅಂತ ಹೇಳಿ. ಖಂಡಿತ. ನಿಮಗೆ ಹೇಗೆ ಅನಿಸುತ್ತೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿ? ತುಂಬಾ ಖುಷಿ ಆಯ್ತು ಸರ್. ಅದು ಏನ್ ಹೇಳ್ಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಯಾಕೆ ಒಂದು ಅತಿವಾದ ಸಂತೋಷ ಆದ್ರೆ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗುದಿಲ್ಲ. ಕರೆಕ್ಟ್. ಮತ್ತೆ ಸಿನಿಮಾದ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಒಂದು ವ್ಯವಸ್ಥಿತವಾಗಿ ಒಂದು ಏನು ಸಂಸಾರ ಸಹಿತ ನೋಡಬೇಕಾದಂತ ಒಂದು ಸಿನಿಮಾವನ್ನ ತಯಾರಿಸಿದ್ದಾರೆ. ಈ ಬಗ್ಗೆ ಬಹಳ ಹೆಮ್ಮೆ ಇದೆ. ಮತ್ತೆ ಈ ಮೂಲಕ ನಾನು ಸಮಸ್ತ ಕಲಾಭಿಮಾನಿಗಳಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ, ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನ ಮನೆ ಮಂದಿಯನ್ನ ಕರ್ಕೊಂಡು ಬಂದು ಈ ವಿಕ್ರಾಂತ್ ಅನ್ನುವಂತಹ ತುಳು ಸಿನಿಮಾವನ್ನ ನೋಡಿ, ಆ ಮೂಲಕ ನಿಮ್ಮ ಮಕ್ಕಳಿಗೆ ತುಳು ಸಿನಿಮಾ ಹೀಗುಂಟು ಅಂತ ತೋರಿಸಿ, ಆ ಮೂಲಕ ನಮ್ಮ ಚಿತ್ರರಂಗವನ್ನ ಉಳಿಸಿ ಬೆಳೆಸಿ ಕಲಾವಿದರಿಗೆ ಆಶೀರ್ವಾದ ಮಾಡಿ ಅಂತ ನಾನು ಸಮಸ್ತರಲ್ಲಿ ಕೇಳ್ಕೊಳ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಜನ ಕಾಯ್ತಾ ಇರ್ತಾರೆ, ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ನಾನು ಬಹಳ ಚಿಕ್ಕದಾಗಿ ಚೊಕ್ಕವಾಗಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ದಿನೇಶ್ ಜಯರಾಮಣ್ಣ. ಹೇಳಿ, ನಿಮಗೆ ಸ್ಪಂದನ ವಾಹಿನಿ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ವಿವಾಹ ದಿನದ ಶುಭಾಶಯಗಳು. ಧನ್ಯವಾದಗಳು. 100 ಕಾಲ ಆರೋಗ್ಯವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ತಾ ಕಲೆಗೆ ಇನ್ನಷ್ಟು ಸೇವೆ ಸಿಗ್ಲಿ, ಮತ್ತೆ ನಿಮ್ಮಂತವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಬಹಳ ಖುಷಿ ಆಯ್ತು. ಯಾಕಂದ್ರೆ ದೊಡ್ಡ ಕಲಾವಿದರು ಒಂದು ವೆಡ್ಡಿಂಗ್ ಆನಿವರ್ಸರಿ ದಿವಸ ನಾವೆಲ್ಲ ಪಾಲ್ಗೊಳ್ಳೋದು ನಮ್ಮ ಭಾಗ್ಯ ಅಂತ. ಅನಿರೀಕ್ಷಿತ.
ಅನಿರೀಕ್ಷಿತ ಅಲ್ಲ, ಇವತ್ತು ಇಲ್ಲಿಗೆ ಬರುವುದು ಅನಿರೀಕ್ಷಿತ ಆಯ್ತು. ಅದು ನಮಗೊಂದು ಅನಿರೀಕ್ಷಿತ ಆಯ್ತು. ಜಯರಾಮಣ್ಣ ಹೇಗಾಯ್ತು ವಿಕ್ರಾಂತ್? ಮತ್ತೆ ವಿಕ್ರಾಂತ್ ಅಲ್ಲಿ ಬೇರೆ ಏನು ವಿಶೇಷ ನೋಡಿ? ಬೇರೆ ಎಲ್ಲ ಫಿಲ್ಮ್ ಮಾಡಿದ್ರಿ, ಬೇರೆ ಫಿಲ್ಮ್ಗಿಂತ ವಿಕ್ರಾಂತ್ ಅಲ್ಲಿ ಏನು ವಿಶೇಷತೆ ನೋಡಿದ್ರಿ? ನನ್ನ ಪಾತ್ರ ಅದು ಒಂದು 4-5 ಜನರಿಗೆ ಹಿಡಿಸಿ ಹಾಕೋದು ಸಿಗ್ತದೆ. ಅದು ಅರವಿಂದ್ ಬೋಳಾರು, ದಿನೇಶ ಕೊಡಬದವು, ಮತ್ತೆ ದಿನೇಶ್ ರೈ ಕಡಬ ಎಲ್ಲ ನಾವೆಲ್ಲ ಅರುವ ಕೊರಗಪ್ಪ ಶೆಟ್ರು ಎಲ್ಲ ಒಟ್ಟಿಗೆ ಇರ್ತೇವೆ. ಹೇಗೆ ಅನಿಸಿತು ಪಾತ್ರ ಆದ್ಮೇಲೆ? ಒಳ್ಳೆಯದಾಗಿದೆ, ನನ್ನ ಮನಸ್ಸಿಗೆ ಸಂತೋಷ ಆಗಿದೆ. ಯಾಕೆಂದ್ರೆ ನೀವು ಸಾಕಷ್ಟು ನಗಿಸುವವರು, ನೀವು ನಿಮಗೆ ನಗು ಬರುವಂತ ಸನ್ನಿವೇಶಗಳಾಗಬೇಕಾದ್ರೆ ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಒಬ್ಬ ಎಲ್ಲರನ್ನು ನಗಿಸುವವನನ್ನು ನಗಿಸ್ಲಿಕ್ಕೆ ಮಾಡೋದು ಕಷ್ಟದ ಕೆಲಸ. ಇಂಥದ್ರಲ್ಲಿ ಒಂದು ಹಾಸ್ಯ ಸನ್ನಿವೇಶಗಳು ನಿಮ್ಗೆ ಇಷ್ಟ ಆಯ್ತಾ ಯಕ್ಷಗಾನದ? ಹಾಗೆ ಇಷ್ಟ ಆಯ್ತು. ಓಕೆ ಓಕೆ, ನವೀನಣ್ಣ ಮತ್ತೆ ಮುಂದುವರಿಸಿ. ಯಾರೆಲ್ಲ ಇದ್ದಾರೆ ಒಟ್ಟಾರೆಯಾಗಿ ಈ ಫಿಲ್ಮಲ್ಲಿ? ಇದರಲ್ಲಿ ರಾಧಾಕೃಷ್ಣ ನಾವಡ ಅಂತ, ಅರುವ ಕೊರಗಪ್ಪ ಶೆಟ್ರು, ಮತ್ತೆ ರಮೇಶ್ ರೈ ಕುಕ್ಕು, ಕೊಡ್ಮನ್ ಕಾಂತಪ್ಪ ಶೆಟ್ಟಿ, ಮತ್ತೆ ಪೂರ್ಣಿಮಾ ಯತೀಶ್ ರೈ ಅಂತ ಈ ಮಹಿಳಾ ಯಕ್ಷಗಾನದಲ್ಲಿ ಮಹಿಷಾಸುರದಲ್ಲಿ ಅವರು, ಮತ್ತೆ ಕಾಸರಗೋಡಿನಿಂದ ಮತ್ತೆ ಕೊಡಪದ ದಿನೇಶ್ ಕಡಪ ದಿನೇಶ್ ರೈ, ಮತ್ತೆ ಸಂದೀಪ್ ಶೆಟ್ಟಿ ರಾಯ ಅಂತ, ರಾಕೇಶ್ ಬೀಸರೋಡಿ ಅಂತ, ಮತ್ತೆ ಬೇರೆ ಸಂಗೀತದ ಬಗ್ಗೆ ಏನು ಹೇಳಿ? ಸಂಗೀತ ಅದೇ ಇರೋದು ಮೇನ್ ಹೈಲೈಟ್, ಅದೇ ಇರೋದು. ಅದೇ ಅದರ ಬಗ್ಗೆ ಹೇಳುವುದೇ ಬೇಡ. ನಿಮ್ಗೆ ಗೊತ್ತಿದೆ ಭಾಸ್ಕರನ್ನ ಮಾಡ್ತಾರಂತ ಗುರುಗಳು. ಅರುವ ಕೊರಗಪ್ಪ ಶೆಟ್ರು ಅವರನ್ನು ಕೇವಲ ಅರುವದವರಾಗಿ ತೋರಿಸಿದರು. ಕೇವಲ ಒಮ್ಮೆ ಅವರನ್ನು ಫಿಲ್ಮ್ ಅಲ್ಲಿ ತರಬೇಕಂತ ಒಂದು ಮನಸ್ಸು ಅಷ್ಟೇ. ಅವರು ಮೊದಲ ದಿವಸ ಶೂಟಿಂಗ್ ನಮ್ಮ ಉಪ್ಪಿನಂಗಡಿಯಲ್ಲಿ ಇತ್ತು. ಅವರು ಎಲ್ಲೋ ಬೇರೆ ಕಡೆ ಅವರದ್ದು ಯಕ್ಷಗಾನ ನಡೀತಿತ್ತು. ನಾನು ರಿಕ್ವೆಸ್ಟ್ ಇಲ್ಲ ಮಾರ ನನಗೆ ಜ್ವರ ಆಯ್ತು, ಏನ್ ಮಾಡುದು, ಇನ್ಯಾರು ಮಾಡುದು, ನಂದೊಂದು ಮನಸ್ಸಿತ್ತು. ಅವರನ್ನೊಮ್ಮೆ 80 ವರ್ಷ ಪ್ರಾಯ ಆಯ್ತು, ಅವರನ್ನೊಮ್ಮೆ ಫಿಲ್ಮ್ ಅಲ್ಲಿ ತೋರಿಸ್ಬೇಕಂತ. ಅದಕ್ಕೆ ಮರು ದಿವಸ ನಾವು ಎಲ್ಲಿ ಶೂಟ್ ಮಾಡ್ತೇವ ಅದಕ್ಕಿಂತ 1 ಕಿಲೋಮೀಟರ್ ಆ ಕಡೆ ಅವ್ರದ್ದು ಯಕ್ಷಗಾನ. ಅದು ನಿಮ್ಮ ಅದೃಷ್ಟ. ದೇವಿ ಬಪ್ಪನಾಡು ಅಪ್ಪ ತಾಯಿ ಅವರು ಅಲ್ಲಿ ಕಲಿಸಿದ್ರು ಯಕ್ಷಗಾನ. ಅಷ್ಟರೊಳಗೆ ಅಲ್ಲಿ ಉಪ್ಪಿನಂಗಡಿ ಹತ್ರ ಆಗ್ಲೇ ಇಲ್ಲ. ಮೊದಲ ಬಾರಿ ನಾವು ಶೂಟಿಂಗ್ ಮಾಡಿದ ಅವತ್ತೇ ಅವ್ರು ಸಹ ಬಂದು ಮೊದಲ ದಿವಸ ಬರಲಿಲ್ಲ. ನೆಕ್ಸ್ಟ್ ದಿವಸ ಅವರನ್ನು ಕರ್ಕೊಂಡು ಬಂದು ಪ್ರೊಡ್ಯೂಸರ್ ಮನೆಯಲ್ಲಿ ಇರಿಸಿ ಬೆಳಿಗ್ಗೆ ಶೂಟ್ ಮಾಡಿ ಕಲಿಸಿದ್ರು. ಅದೊಂದು ಅದ್ಭುತವಾದ ಸೀನ್. ಮತ್ತೆ ಅವರನ್ನು ಬೇಕಂತಲೇ ಅವರನ್ನು. ಓಕೆ ವಿನೋದ್ ಅವರೇ, ನಿಮ್ಮ ಜೊತೆ ಜಯರಾಮಣ್ಣ ಜೊತೆ ನವೀನ್ ಅವ್ರ ಜೊತೆ ಇನ್ನಷ್ಟು ಮಾತಾಡೋದಕ್ಕಿದೆ. ವಿಕ್ರಾಂತ್ ಚಿತ್ರತಂಡದ ಜೊತೆ ಇನ್ನಷ್ಟು ಮಾತಾಡೋದಕ್ಕಿದೆ. ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಿದೆ. ಬಿಡುಗಡೆಗೆ ಕಾಯ್ತಿರುವಂತಹ ವಿಕ್ರಾಂತ್ ಚಿತ್ರ ಜನ ಕೂಡ ತುಂಬಾ ನಿರೀಕ್ಷೆಯಲ್ಲಿದ್ದಾರೆ. ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುನ್ನ ಸಣ್ಣ ವಿರಾಮ. ಇಮಿಡಿಯೇಟ್ ಯಾರ ಲಿಗಿತಾಡಿ ಬೀಜ ಬಾಡ್ರ ಒಂದು ಬೇರೆ ಇಂಟರ್ವ್ಯೂ ತೊಂಡ್ರುಂಡಾವ ವಿರಾಮದ ಬಳಿಕ ಮತ್ತೆ ವಿಕ್ರಾಂತ್ ವಿಚಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇದು ಬಿಡುಗಡೆಗೆ ಸಿದ್ಧವಾಗಿರುವಂತಹ ವಿಕ್ರಾಂತ್ ತುಳು ಚಲನಚಿತ್ರದ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದಾರೆ ನಿರ್ದೇಶಕರಾಗಿರುವಂತಹ ನವೀನ್ ಅವರು, ನಾಯಕರಾಗಿರುವ ವಿನೋದ್ ಅವರು. ಈಗನೇ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಗುರುಗಳು ಮತ್ತು ಖ್ಯಾತ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಭಾಸ್ಕರ್ ಬೀಸಿರೋಡ್ ಅವರನ್ನು ಆತ್ಮೀಯ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಡೈರೆಕ್ಟ್ ಭಾಸ್ಕರಣ್ಣ ಹತ್ರ ಹೋಗ್ತೇನೆ. ಭಾಸ್ಕರಣ್ಣ, ನೀವು ಏನು ಎಲ್ಲಿಂದ ಅಂತ ನಾನು ಕೇಳಲಿಕ್ಕಿಲ್ಲ. ಬಹುಶಃ ನಮ್ಮೆಲ್ಲ ಒಡನಾಟದಿಂದ ಸಾಕಷ್ಟು ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೀನಿ. ದೇವೈದ್ಯತೆ ಫಿಲ್ಮ್ ನೋಡಿದವರು, ಅದಕ್ಕೆ ರಾಜ್ಯ ಪ್ರಶಸ್ತಿ ತಂದುಕೊಟ್ಟಂತಹ ಅದ್ಭುತವಾದಂಥ ಕಲಾವಿದರು ನೀವು. ಆ ಒಂದು ಕಲಾವತಿಯಕ್ಕನ ಕಂಠಸಿರಿಯಿಂದ ಮೂಡಿ ಬಂದಂಥ ಒಂದು ಹಾಡಿಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ತು. ಅದಕ್ಕಿಂತ ಬಹಳ ಮುನ್ನವೇ ವಿಕ್ರಾಂತಿಗೆ ನೀವು ಸಿದ್ಧತೆಗಳನ್ನು ನಡೆಸಿದ್ರಿ. ಇದರಲ್ಲಿ ಹಾಡುಗಳ ಬಗ್ಗೆ ಏನು ಹೇಳ್ತೀರಿ ಭಾಸ್ಕರಣ್ಣ? ಯಾವ ಥರದ ಹಾಡುಗಳಿವೆ, ಎಷ್ಟು ಹಾಡುಗಳಿವೆ?
ಇದರಲ್ಲಿ 5 ಹಾಡುಗಳಿದೆ. 5 ಹಾಡುಗಳಂದರೆ ಈ ಸಿನಿಮಾಕ್ಕೆ ಬೇಕಾದಂಥದ್ದೇ ಹಾಡುಗಳು. ಹಾಡುಗಳು ಸಿನಿಮಾಕ್ಕೆ ಬೇಕಾದಷ್ಟು ಹಾಡುಗಳು ಮಾಡ್ತಾರೆ, ಆದರೆ ಆ ಸಿನಿಮಾಕ್ಕೆ ಸರಿಯಾಗಿ ಹಾಡುಗಳು ಅದಕ್ಕೆ ಪೂರಕವಾಗಿರುವುದಿಲ್ಲ. ಇದು ಅದಕ್ಕೆ ಪೂರಕವಾಗಿ ಇರುವಂಥದ್ದೇ ಹಾಡುಗಳು. 5 ಹಾಡು, ಅದರಲ್ಲಿ 2 ಹಾಡಿಗೆ ಇವರು ಸಾಹಿತ್ಯ HK ನಾಯನವರು ಒಳ್ಳೆ ಅದ್ಭುತವಾದ ಸಾಹಿತ್ಯ ಅವರು. ಮತ್ತೆ 2 ಕಲಾವಿದರು ಕೂಡ ಹೌದೌದು. ಮತ್ತೆ 3 ಹಾಡಿಗೆ ಸಾಹಿತ್ಯ ನಾನೇ ಬರೆದಿದ್ದೇನೆ. ಹೌದು. ಹಾಗೆ ಎಲ್ಲ ಹಾಡುಗಳು ಇದಕ್ಕೆ ಸರಿಯಾಗಿ ಇರೋದ್ರಿಂದ ಹಾಡುಗಳು ಒಳ್ಳೆ ಬಂದಿದೆ. ಹಾಡುಗಳು ಯಾರೆಲ್ಲ ಹಾಡಿದ್ದಾರೆ ಭಾಸ್ಕರ್? ಇದರಲ್ಲಿ ಹೊರಗಿನವರು ಆರ್ಟಿಸ್ಟ್ ಅಂತ ಹೇಳಿದರೆ ಇವರು ಗಿರೀಶ್ ರೈ ಕಕ್ಕೆಪದವು ಒಂದು ಸ್ಯಾಡ್ ಸಾಂಗ್ ಅವರು ಹಾಡಿದ್ದಾರೆ. ಮತ್ತು ಲವ್ ಸಾಂಗಿಗೆ ಇವರು ಅನುರಾಧ ಭಟ್, ಅಂದ್ರೆ ಅದು ಸೋಲೋ ಸಾಂಗ್, ಫಿಮೇಲ್ ಮಾತ್ರ, ಮೇಲ್ ಇಲ್ಲ ಅದಕ್ಕೆ. ಹಾಗಾಗಿ ಅನುರಾಧ ಭಟ್ ಅವರು ಹಾಡಿದ್ದಾರೆ. ಉಳಿದದ್ದನ್ನು ನಾನು ಹಾಡಿದ್ದೇನೆ. ನೀವು ಹಾಡ್ಲೇಬೇಕಾಗತ್ತೆ, ಯಾಕಂದ್ರೆ ನೀವು ಗಾಯಕರು ಹೌದು, ಅದೇ ಸಂಗೀತ ನಿರ್ದೇಶಕರು ಹೌದು. ಆದ್ರೆ ಇನ್ನು ಇವರು SP ಸರ್ ಹತ್ರ ಹಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು, ಆದ್ರೆ ನಮ್ಗೆ ಆ ಭಾಗ್ಯ ಮಾತ್ರ ಒದಗ್ಲಿಲ್ಲ. ಹೌದು, ಅದು ಬಹುಶಃ ತುಂಬಾ ಜನಕ್ಕೆ ಅದು ಬದುಕಿರುವವರೆಗೂ ಕೂಡ ಕಾಡುವಂತ ದೊಡ್ಡ ಒಂದು ನೋವು. ಇನ್ನೊಂದು ಹಾಡು ಸಹ ಹಾಗೆ, ಇವರು ರಾಜೇಶ್ ಕೃಷ್ಣನ್ ಹತ್ರ ಹಾಡಿಸುವಂತ, ಈ ಕೊರೋನಾ ಎಲ್ಲ ಬಂತು ಆ ಕಡೆ ಅದು ಬಿಟ್ಟು. ಬಹುಶಃ ಕೊರೋನಾ ಅಂದ್ರೆ ದೊಡ್ಡ ಬೇಜಾರಾಗುದು, ಎಂತೆಂತ ಆರ್ಟಿಸ್ಟ್ಗಳನ್ನ ಬಲಿ ತೆಗೆದುಕೊಂಡಂತಹ ಕೊರೋನಾ ಅಂತ. ಬೇರೆ ಕಷ್ಟಗಳೆಲ್ಲ ಇರ್ತದೆ, ನಾವು ದೇವರಂತ ಪೂಜಿಸುವಂತ SPB ಸಾರ್ ಇರ್ಬೋದು, ಎಂತೆಂತ ಘಟಾನುಘಟಿ ಕಲಾವಿದರನ್ನ ಕೊಂಡೋಯ್ತು. ಅದ್ರ ಮಧ್ಯದಲ್ಲೂ ಕೂಡ ಈ ವಿಕ್ರಾಂತ್ ಫಿಲ್ಮಿಗೆ ನೀವು ಕೇವಲ ಸಂಗೀತ ನಿರ್ದೇಶನ ಹಾಡಿದ್ದು ಮಾತ್ರ ಅಲ್ಲ, ಸಾಹಿತ್ಯವಲ್ಲ, ಅದ್ರ ಬಿಟ್ಟು ನವೀನ್ ಅವರಿಗೆ ತುಂಬಾ ಸಪೋರ್ಟ್ ಮಾಡಿದ್ರಂತೆ. ಹೇಗೆ? ಅಂದ್ರೆ ನವೀನ್ ಅವರು ಅವರದು ಈ ಕಾನ್ಸೆಪ್ಟ್ ತುಂಬಾ ಖುಷಿಯಾಗಿತ್ತು ನನಗೆ. ಇದರ ಫಸ್ಟ್ ಡ್ರಾಮಾ ನೋಡಿದ್ದೇನೆ ನಾನು. ಆ ಡ್ರಾಮಾದಲ್ಲಿ ನನಗೆ ಬಹಳ ಖುಷಿಯಾಗಿದೆ. ನನಗೆ ಆವಾಗಲೇ ಮತ್ತೆ ಒಮ್ಮೆ ನವೀನರು ಸ್ಟುಡಿಯೋಗೆ ಬಂದವರು ಹೇಳಿದರು, ಈ ಒಂದು ಸಿನಿಮಾ ತೆಗಿಬೇಕು ಅಂತ ಉಂಟು. ನಾನು ತೆಗೆದ್ರೆ ಇದೇ ಸಿನಿಮಾ ತೆಗೀರಿ, ಬೇಡ. ಒಳ್ಳೆ ಕತೆ ಉಂಟು, ಒಳ್ಳೆ ಕತೆ. ಈ ಸಮಾಜಕ್ಕೆ ಏನು ಕೊಡಬೇಕು ಅದನ್ನೇ ಅದು ಆ ಕಥೆಯಲ್ಲಿ ಕರೆಕ್ಟ್ ಸರಿಯಾಗಿದೆ. ಹಾಗಾಗಿ ಇದನ್ನೇ ನೀವು ಸಿನಿಮಾ ಮಾಡಿ. ಅವರ ಇನ್ನೊಂದು ಕಥೆಯನ್ನು ಹೊರಟಿದ್ರು, ಅದು ಬೇಡ, ನೀವು ಇದೇ ಕಥೆಯನ್ನೇ ಮಾಡಿ ಅಂತ. ಹಾಗಾಗಿ ಆ ಕಥೆಯಲ್ಲಿ ಬಹಳ ಖುಷಿ, ನನಗೆ ತುಂಬಾ ಖುಷಿಯಾಗಿದೆ. ತುಂಬಾ ಅದರಲ್ಲಿ ಅದ್ರ ಜೊತೆ ಅವರು ಸುಮಾರು ನಿಮ್ಮ ಹತ್ರ ಸಜೆಷನ್ ಕೇಳ್ತಾ ಇದ್ರಂತೆ. ಕೇಳಿದ್ದಾರೆ. ಅಂದ್ರೆ ಅವರು ಇದು ಫಸ್ಟ್ ಟೈಮು ಅವರು ಕತೆ ಎಷ್ಟೋ ಬರ್ದಿದ್ದಾರೆ, ಆದ್ರೆ ನಾವು ಮೊದಲಿನಿಂದ ಎಷ್ಟೋ ಕಥೆಯನ್ನು ಕೇಳಿದವರು. ಹಾಗಾಗಿ ಅವ್ರಿಗೆ ಏನೋ ಒಂದು ಇವರ ಏನಾದ್ರೂ ಸಿಗುತ್ತಾ ನೋಡುವ ಅಂತೇಳಿ ಆ ಥರ ಅಷ್ಟೇ. ಏನೋ ನನಗೆ ಅನಿಸಿದನು ಅವರಿಗೆ, ಹೀಗೆ ಮಾಡಿ ಮಾರೆ, ಹೀಗೆ ಮಾಡಿ ಮಾರೆ. ಒಂದು ಕಾಲ್ ಇದೆ. ಹಲೋ 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 ಓಕೆ, ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅಂತ ಸರ್. ಮುಂದುವರಿತಾ? ಹಾಗೆ ನನಗೆ ಅನಿಸಿದ್ದನ್ನು ಅವರಿಗೆ ಹೇಳಿದ್ದೇನೆ. ಓಕೆ, ನಿಮ್ಮ ಸಜೆಷನ್ಸ್. ಓಕೆ, ಒಟ್ಟಾರೆಯಾಗಿ ಭಾಸ್ಕರಣ್ಣ, ನಿಮಗೆ ಬೇರೆಲ್ಲ ಮೂವಿಗಳಲ್ಲಿ ನೀವು ಮಾಡಿದವರು, ಕೆಲಸ ಮಾಡಿದ್ದೀರಿ, ಅದಕ್ಕಿಂತ ವಿಕ್ರಾಂತ್ ಸ್ವಲ್ಪ ಡಿಫ್ರೆಂಟ್ ಅಂತ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಹಾಡುಗಳ ಬಗ್ಗೆ ಅಂತ ಹೇಳಿದ್ರೆ, ನಮ್ಮ ದೇಶ ಪ್ರೇಮದ ಒಂದು ಹಾಡುಗಳಿದೆ, 2 ಹಾಡುಗಳು. ಅದು ಮುಖ್ಯವಾಗಿ ನಮಗೆ ಬೇಕಾಗುವಂಥದ್ದು. ಅದರಲ್ಲಿ ತುಂಬ ಖುಷಿ ಕಂಡಿದೆ. ಆ ಸೀನಿಗೆ ಸಹ ಅಂಥದ್ದೇ ಸಬ್ಜೆಕ್ಟ್ ಅದು ಇರುವಂಥದ್ದು ಇದೆ, ನಮ್ಮ ದೇಶ ಪ್ರೇಮದ ಒಂದು ಸಬ್ಜೆಕ್ಟ್. ಅದಕ್ಕೆ ಸರಿಯಾಗಿ ಇವರ ಸಾಹಿತ್ಯಗಳು HK ನಾಯಣ್ಣನವರು, ಅದರಲ್ಲಿ ತುಂಬ ಖುಷಿ ಕಂಡಿದೆ. ಒಂದು ಕಾಲರ್ ಇದ್ದಾರೆ ನೋಡೋಣ. ಹಲೋ ಹಲೋ, ನಮಸ್ತೆ ಸರ್. ಹಲೋ ಹಲೋ, ಸುಮಾರು ಜನ ಕಾಲ್ ಮಾಡ್ತಾ ಇದ್ದಾರೆ. ಓಕೆ, ಹೇಳಿ ಭಾಸ್ಕರಣ್ಣ. ಆಮೇಲೆ ನನಗೆ ಖುಷಿ ಕಂಡದ್ದು ಅದರಲ್ಲಿ ಆ ಹಾಡಲ್ಲಿ ದೇಶ ಪ್ರೇಮವನ್ನು ಸಾರುವಂತ ಹಾಡು. ಒಟ್ಟಾರೆಯಾಗಿ ಭಾಸ್ಕರಣ್ಣ, ನಾನು ಕೇಳ್ತಾ ಇರೋದು, ನಮಗೆ ಲಾಕ್ಡೌನ್ ಏನೋ ಹೊಡೆತ ನೀಡಿತ್ತು, ಆದ್ರೆ ಖಂಡಿತವಾಗಿ ವಿಕ್ರಾಂತಿಗೆ ಎಲ್ಲ ಗೆಲ್ಲುವ ಲಕ್ಷಣಗಳು ಕಾಣ್ತಾ ಇವೆ ಅಂತ ಅನಿಸ್ತಾ ಇದೆ ನನಗೆ. ಅದರಲ್ಲಿ ನಿಮ್ಮ ಸಂಗೀತದ ಪಾಲಿದೆ ಅಂತ ಅನಿಸ್ತಾ ಇದೆ. ಸಂಗೀತದ ಪಾಲಿದೆ. ವಿನೋದ್ ಅವ್ರನ್ನ ಕೇಳೋಣ, ಅವರು ಲವ್ ಸಾಂಗ್ ಮಾಡಿರ್ತಾರೆ, ಅವ್ರಿಗೆ ಹೇಗೆ ಅನಿಸ್ತದೆ? ಹೇಳ್ತೇನೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಲವ್ ಫೀಲ್ಗಳು ತುಂಬಾ ಇತ್ತು ಅಂತ. ಸೂಪರ್ ಆಗಿದೆ. ಆಮೇಲೆ ಹೀರೋಯಿನ್ ಬಗ್ಗೆ ಏನು ಹೇಳ್ತೀರಿ? ಒಳ್ಳೆ ಹೇಗಿದ್ರು, ಯಾವ ತರ? ಒಳ್ಳೆ ಸಪೋರ್ಟಿವ್ ಆಗಿದೆ. ಓಕೆ, ಎಲ್ಲಿ
ಅವರು ಕುದಿಕನ ಮದುವೆ ಮತ್ತೊಂದು ಯಾವುದೋ ಫಿಲ್ಮ್ ಮಾಡಿದ್ರು, 2 ಫಿಲ್ಮಲ್ಲಿ ಮೊದಲು ಹೀರೋಯಿನ್ ಮಾಡಿದ್ರು. ಓಕೆ, ಮತ್ತೆ ಒಂದು ನಿಮಿಷ ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ. ನಮಸ್ತೆ ಮೇಡಮ್. ನಮಸ್ತೆ. ಯಾರು ಮಾತಾಡ್ತಿದ್ರಿ, ಎಲ್ಲಿಂದ? ಕುಕ್ಕಿಹಳ್ಳಿಯಿಂದ. ಯಾರು ಮಾತಾಡ್ತಿದ್ರಿ? ಸವಿತಾ ಅಂತ. ಹೇಳಿ ಮೇಡಮ್. ನಮಸ್ತೆ. ನಮಸ್ತೆ ನಮಸ್ತೆ ಸವಿತಕ್ಕ. ಮತ್ತೆ ನಮಸ್ತೆ. ಹೇಳಿ, ಕೇಳ್ತಾ ಇದೆ ಹೇಳಿ ಮೇಡಮ್. ಕೇಳ್ತಾ ಇದೆ. ಈಗ ವಿಕ್ರಾಂತ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಅವರ ನವೀನ್ ರವರದ್ದು ನೆಕ್ಸ್ಟ್ ಫಿಲ್ಮ್ ಯಾವ್ದಂತೆ ಫಿಲ್ಮ್? ಭಾಷೆಯಲ್ಲಿ ಅಂತ ಹೇಳಿ. ಒಂದು ಕನ್ನಡ ಇದೆ, ಮತ್ತೊಂದು 2 ಕನ್ನಡ ಫಿಲ್ಮ್ ಇದೆ. ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೇವೆ. ಈಗ ಒಂದನ್ನು ಮೊದಲು ಮಾಡ್ಬೇಕಂತ ಪ್ಲಾನ್ ಮಾಡಿ ಏನು ಭಾಸ್ಕರನ್ ಹತ್ರ ಪ್ಲಾನ್ ಮಾಡ್ತಾ ಇದ್ದೇವೆ ಅಷ್ಟೇ. ಅವಾಗ ಏನ್ ಮಾಡ್ಬೇಕು ಯಾವ್ದಕ್ಕೂ ಏನಂದ್ರೆ ವಿಕ್ರಾಂತ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ವಿಕ್ರಾಂತ್ ಒಂದಿನ ರಿಲೀಸ್ ಆಗಲಿ, ಆಮೇಲೆ ಮತ್ತಿದಕ್ಕೆ ಕಾಲ ಇಡಬೇಕು ಅಂತ. ಯಾಕಂದ್ರೆ ಬಹಳಷ್ಟು ವರ್ಷಗಳ ಕನಸು ಅದು, ನಿಮಗೂ ಗೊತ್ತಿದೆ. ನಮಗೇನ್ ಅಂದ್ಕೊಳ್ತಿದ್ವಿ ಅಂದ್ರೆ ಅವರ ಕನಸು ನನಸಾಗ್ತದೆ, ಬೇಗ ನನಸಾಗ್ತದೆ. ಯಾಕಂದ್ರೆ ಅವರು ಎಲ್ಲಾ ರಂಗದಲ್ಲೂ ಇದ್ದಾರಲ್ವಾ, ಯಕ್ಷಗಾನ ಕಲಾವಿದರು, ಹಾಗೆ ಗೋಸೇವಕರು. ಗೋವೇ ಅವರನ್ನು ಅಷ್ಟು ಆ ಪೊಸಿಷನ್ಗೆ ತಂದದ್ದೇ ಅವರಿಗೆ ಗೋವು. ಖಂಡಿತ ಖಂಡಿತ. ಅದ್ರ ಜೊತೆಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮೇಡಮ್, ಸಪೋರ್ಟ್ ಬೇಕು ನಿಮ್ದೆಲ್ಲರದು. ಖಂಡಿತವಾಗಿದೆ. ಖಂಡಿತ. ನೀವು ಯಾವ್ದಾದ್ರು ಸ್ತ್ರೀಶಕ್ತಿ ಸಂಘದಲ್ಲಿ ಇದ್ದೀರಾ? ಸ್ತ್ರೀಶಕ್ತಿ ಸಂಘದಲ್ಲಿ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ. ಯುವಕ ಮಂಡಲ, ಯುವತಿ ಮಂಡಲ ಯಾವ್ದ್ರಲ್ಲೂ ಇಲ್ಲ. ಹೌದಾ? ಅಲ್ಲ, ಯಾಕಂದ್ರೆ ಮತ್ತೊಂದು ಆತರ ಆಗುವ, ನಿಮ್ಮೆಲ್ಲ ಫ್ರೆಂಡ್ಸ್ ಅನ್ನ ಕರ್ಕೊಂಡು ಬನ್ನಿ ಅಂತ ಥಿಯೇಟರ್ಗೆ. ಖಂಡಿತವಾಗಿ. ಆಯ್ತಾ? ಓಕೆ, ಸಪೋರ್ಟ್ ಮಾಡ್ತಾ ಇರಿ ವಿಕ್ರಾಂತ್ ಅನ್ನ ಗೆಲ್ಸಿ. ಥ್ಯಾಂಕ್ ಯು ಸೋ ಮಚ್. ಇವರು ಸವಿತಾ ಅಂತ, ಇವರು ಕುಕ್ಕೆಯಲ್ಲಿ ಹೌದು ಹೇಳಿದ್ರು, ಗೋಶಾಲೆ, ಬೇರೆ ಗೋಶಾಲೆಯಿಂದ ಪ್ರಭಾವಿತರಾಗಿ ಇವರ ಮನೆಯಲ್ಲಿ ಗೋ ಸಾಕ್ತಿದ್ದಾರೆ. 20 ಗೋ ಸಾಕ್ತಿದ್ದಾರೆ. ತುಂಬಾ ಕಷ್ಟಪಡ್ತಿದ್ದಾರೆ. ನಾವು ಸ್ವಲ್ಪ ಹೋಗಿ ಇದು ಮಾಡ್ತೀವಿ. ಸುಲಭ ಇಲ್ಲ ಗೋ ಅದು ಸಹ ಮಲೆನಾಡು ಗಿಡ್ಡ ತಳಿ. ನಾವು ಅಪರೂಪದ್ದು ಮತ್ತೆ ತುಂಬಾ ಒಳ್ಳೇದು. ಇಡೀ ದೇಶದಲ್ಲಿ ಎಲ್ಲಾ ತಳಿಗಿಂತ ಮಲೆನಾಡು ಗಡ್ಡ ಶ್ರೇಷ್ಠ. ಅದನ್ನು ಇವರು ಸಾಕ್ತಿದೆ. ಅದು ತುಂಬಾ ಕಷ್ಟ ಕೊಡ್ತದೆ ಅವರಿಗೆ. ಸಾಕುದಷ್ಟು ಓಡುವುದು ಅದನ್ನೆಲ್ಲ ಇಡುದಿಲ್ಲ. ನಮ್ದು ಉದ್ದೇಶ ಏನಂದ್ರೆ ಮಲೆನಾಡು ಗಿಡ್ಡ ನಮ್ಮ ತಳಿ ಉಳಿಬೇಕು, ಅದರ ಬಗ್ಗೆ ಪ್ರಚಾರ ಮಾಡಬೇಕು. ನೀವು ಗೋಪ್ರೇಮಿಯಾಗಿ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ರಿ. ಒಬ್ಬ ಸಿನಿಮಾ ಕಲಾವಿದನಿಗೆ ಇಷ್ಟು ಗೋಪ್ರೇಮ ಬರ್ಲಿಕ್ಕೆ ಕಾರಣ ಏನು? ನಾನು ಮೊದಲಿಂದ ವೈರಾಗ್ಯ ಸಿನಿಮಾಕ್ಕೆ ಹೋಗಿ, ನಾನು ಫಸ್ಟ್ PUC ಆಗಿ ಬೆಂಗಳೂರಿಗೆ ಹೋಗಿದ್ದು ಫಿಲ್ಮ್ ಅಲ್ಲಿ ಡೈರೆಕ್ಷನ್ ಮಾಡ್ಬೇಕಂತ. ಅದು ಸಹ ಎಲ್ಲ ಇದರ ಬಗ್ಗೆ ಜನರಿಗೆ ತೋರಿಸ್ಬೇಕಂತ. ಅದು ಹೋಗಿ ಮೇಲೆ ಕವರವಿಟ್ಟೆ ಸಿಕ್ಕಿದ್ರು, ಅಲ್ಲೆಲ್ಲ ಮಾಡಿ ಎಲ್ಲ ಇದು ಮಾಡಿ ಮತ್ತೆ ವಾಪಸ್ ಬಂದು ಮನೆಗೆ ಬೃಂದಾವನಕ್ಕೆ ಹೋದೆ. ನಾನು ರಷ್ಯಾಕ್ಕೆ ಹೋಗ್ಬೇಕಂತ, ಒಬ್ಬ ರಷ್ಯಾದ ಭಕ್ತರು ನನ್ನ ರಷ್ಯಾಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆಲ್ಲ ಪಾಸ್ಪೋರ್ಟ್ ಎಲ್ಲ ಇತ್ತು. ಮತ್ತೆ ಬೃಂದಾವನಕ್ಕೆ ಹೋದೆ. ಬೃಂದಾವನಕ್ಕೆ ಹೋಗಿ ಅಲ್ಲಿನ ಬೃಂದಾವನ ಇದ್ದಿಲ್ಲ, ಬೃಂದಾವನ ಮಥುರಾ ಬೃಂದಾವನ. ಅಲ್ಲಿ ನಾನು 10 ವರ್ಷ ಇದ್ದೆ. ಅಲ್ಲಿ 10 ವರ್ಷ ಇರುವಾಗ ಒಂದು 2 ವರ್ಷದ ಮೊದಲು ಅಲ್ಲಿ ತುಂಬ ದನ ಇತ್ತು. ಖಾಲಿ ಆಗ್ತಾ 130ಕ್ಕೆ ಬಂದಿತ್ತು. ನಾವು ದಿನ ಅದಕ್ಕೆ ತಿನ್ನಿಸಿಗೆ ಆಗ್ತಿದ್ವಿ, ರಸ್ತೆಯಲ್ಲೆಲ್ಲ ಇರ್ತದಲ್ಲ ಅದಕ್ಕೆ. ಖಾಲಿ ಆಗುವಾಗ ನಾವೇನು ಮಾಡಿದ್ವಿ, ಇದು ಹೇಳ್ಬಾರ್ದು ಆದ್ಲೇ ಹೇಳ್ತೇವೆ. ರಾತ್ರಿ 11 ಗಂಟೆ ಮೇಲೆ ಅಲ್ಲಿ ಚಳಿ, ಅಲ್ಲಿಂದ ಎತ್ಕೊಂಡು ಹೋಗ್ತಿದ್ದು ದನವನ್ನು ಎಲ್ಲ. ನಾವೊಂದು ಟೀಮ್ ಮಾಡಿದ್ವಿ. ಟೀಮ್ ಮಾಡಿ ಗೋರಕ್ಷಾ ದಳ ಅಂತ, ಯುದ್ಧದಲ್ಲಿ ಗೋರಕ್ಷಾ ದಳ ಮಾಡಿದ್ದೆ ನಾವು. ಮಾಡಿ ಒಂದು 3 ಇದು ಇಟ್ಕೊಂಡು ಕಟ್ಟ ಇಟ್ಕೊಂಡು ಪೊಲೀಸ್ ಅವರಿಗೆಲ್ಲ ಕಂಪ್ಲೇಂಟ್ ಮಾಡಿ, ಪೊಲೀಸ್ ಅವರೆಲ್ಲ ಇಟ್ಕೊಂಡು ಯುಪಲ್ಲಿ ಇದು ಮಾಡಿದ್ದು. ಎಲ್ಲ ಕಡೆ ಪ್ರಚಾರ, ಹೆವಿ ಪ್ರಚಾರ ಮಾಡಿ. ನಾವು ಹೆಸರೇನು ನಾನು ಗೋರಕ್ಷಾ ಮಾಡಿದ್ದೀನಿ ಫೋಟೋ ಮಾಡಿ ಅದೆಲ್ಲ ಹಾಕ್ಲಿಲ್ಲ. ಅಂಡರ್ಗ್ರೌಂಡಿಂದ ಇದು ಮಾಡಿ ಗೋ ಉಳಿಬೇಕು. ಗೋವಿನ ರಕ್ತ ಈ ಭೂಮಿಗೆ ಎಷ್ಟರವರೆಗೆ ಬೀಳುತ್ತಾ ಅಷ್ಟರವರೆಗೆ ಈ ಭೂಮಿಯಲ್ಲಿ ಅನಾಹುತ ನಡೆಯುತ್ತಾನೆ ಇರುತ್ತದೆ. ಖಂಡಿತ ಇದು 100%. ಗೋ, ಗೀತಾ, ಗಾಯತ್ರಿ, ಗಂಗೆ. ಹಲೋ ಹಲೋ ನಮಸ್ತೆ. ಯಾರು ಮಾತಾಡ್ತಿದ್ರಿ ಸರ್? ಯಾರು ಮಾತಾಡ್ತಿದ್ರಿ? ನಿಮ್ಮ ಹೆಸರು? ಎಲ್ಲಿಂದ ಸರ್? ಎಲ್ಲಿಂದ? ಸಾಸಾನದಿಂದ ಮಾತಾಡ್ತಿದ್ರಿ. ಹೇಳಿ ಸರ್, ಹೇಳಿ. ಓಕೆ, ಯಾರ ಹತ್ರ ಮಾತಾಡ್ಬೇಕಿತ್ತು? ಯಾರು? ಹೇಳಿ 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 ನವೀನ್ ಸರ್ ಮಾತಾಡ. ಕೇಳ್ತದೆ ಹೇಳಿ. ಸರ್ ಕೇಳ್ತಾ ಇಲ್ಲ, ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ನಿಮ್ದು.
ವಾಯ್ಸು ತುಂಬಾ ಒಳ್ಳೆ ಹಾ 100 ಹಾ ಒಳ್ಳೆ ಬ್ಲೆಸ್ಸಿಂಗ್ ಮಾಡಿ ಹೇಳ್ಕೊಟ್ಟರು ಸರ್. ಓಕೆ ಓಕೆ ನಿಮ್ಮ ಆಶೀರ್ವಾದ ಇರ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ತಿದೆ ಅಂತ ಅನಿಸ್ತದೆ ಮಾತಾಡಿ, ಬಟ್ ಅವರು ಆದ್ರೂ ಅವರ ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್ ಅವರು ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ಬಹುಶಃ ಆಗ 2 ಕಾಲ್ ಕಟ್ ಆಗಿದ್ದು ಅವ್ರದ್ದು, ಯಾಕಂದ್ರೆ ಕೇಳ್ತಾ ಇದ್ದೆ. ಕರೆಕ್ಟ್ ಕರೆಕ್ಟ್ ಇದಕ್ಕೆಲ್ಲ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ರಿಯಲಿ ರಿಯಲಿ ಖಂಡಿತ ಇಲ್ಲಪ್ಪ ಎಲ್ಲೋ ಕೂತ್ಕೊಂಡವ್ರು ನಾವು ಅವರ ಮುಖವನ್ನೇ ನೋಡೋದಿರೋದಿಲ್ಲ, ಬಟ್ ನಾವು ಮಾಡೋದು ಕೆಲಸವನ್ನ ಮೆಚ್ಚಿ ಒಳ್ಳೇದಾಗ್ಲಿಂದ ಹಾರೈಸುವ ನಿಜವಾದ ನಮ್ಮ ಕಲಾಭಿಮಾನಿ ಅದು. ನಿಜವಾಗಿ ಬ್ಲೆಸ್ಸಿಂಗ್. ಅವರು ಕಲೆ ಅಭಿಮಾನಿಗಳು. ಯಾವತ್ತಂದ್ರೆ ನಾವು ಯಾರಂತಾನೆ ಗೊತ್ತಿರೋದಿಲ್ಲ, ಅಲ್ಲ ನಾವ್ ಯಾರು ಅಂತ ಅವ್ರಿಗೆ ಗೊತ್ತಿರ್ತದೆ, ಅವ್ರು ಯಾರು ಅಂತ ನಮ್ಗೆ ಗೊತ್ತಿರೋದಿಲ್ಲ. ನಿಜವಾಗಿ ಸತ್ಯ. ನವೀನ್ ಅವರು ವಿಕ್ರಾಂತ್ ಫಿಲ್ಮ್ ಮಾಡಿದ್ದಾರೆ ಅಂತ ಗೊತ್ತಿರ್ತದೆ, ನವೀನ್ ಅವರಿಗೆ ಅವ್ರು ಯಾರು ಅಂತ ಗೊತ್ತಿರೋದಿಲ್ಲ, ಯಾಕಂದ್ರೆ ಅವ್ರು ಎಲ್ಲೋ ಇರ್ತಾರೆ. ಬಟ್ ಅಲ್ಲಿದ್ಕೊಂಡು ನಮ್ಮ ಚಿತ್ರತಂಡವನ್ನು ಅವರು ಆಶೀರ್ವಾದ ಮಾಡ್ತಾರೆ ಅಂದ್ರೆ ರಿಯಲಿ ಅಮೇಝಿಂಗ್ ಅಂತ ಅನ್ಕೊಂಡಿದ್ದೀನಿ. ಇಡೀ ಯಕ್ಷಗಾನ ತಂಡವನ್ನ ನೀವು ಪ್ರಪ್ರಥಮ ಬಾರಿಗೆ ಇಷ್ಟು ಯಕ್ಷಗಾನ ಕಲಾವಿದರು ಏಕಕಾಲಕ್ಕೆ ಭಾಗವಹಿಸಿದಂತಹ ಚಿತ್ರ ಇಲ್ಲ. ಫಾರ್ ದಿ ಫಸ್ಟ್ ಟೈಮ್ ಇನ್ ತುಳು ಹಿಸ್ಟ್ರಿ, ತುಳು ಇಂಡಸ್ಟ್ರಿಯಲ್ಲಿ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಷ್ಟು ಜನರ ಪ್ರಕಾರ 9 ಜನ ಆರ್ಟಿಸ್ಟ್ ಏನಾಗ್ತಾರೆ ಯಕ್ಷಗಾನದ. 9 ಜನ, ಜಯರಾಮಣ್ಣ, ದಿನೇಶ್ ಇಬ್ರು, ಆಮೇಲೆ ರಾಧಾಕೃಷ್ಣ ಅವರು, ಅರ್ವ ಕೊರಗಪ್ಪ ಶೆಟ್ಟಿ ಅವರು, ಪೂರ್ಣಿಮಾ ಅತೀಶ್ ರೈ ಅವರು, ಹೀಗೆ 8-9 ಜನ ಆಗ್ತಾರೆ. ಇಷ್ಟು ಜನರನ್ನ ಸೇರಿಸುವುದು ಸುಲಭದ ಮಾತಲ್ಲ. ಅವರ ಟೈಮಿಂಗ್ಸು, ಅವರ ಶೆಡ್ಯೂಲ್ಗಳು. ಒಂದು ಕಾಲರ್ ಇದ್ದಾರೆ ನೋಡೋಣ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಿ, ಎಲ್ಲಿಂದ ಸರ್? ಕಿರಣ್ ಗೈ ಅಂತ. ಹಾ ಓಕೆ, ಹೇಳಿ ಕಿರಣ್ ಅವ್ರೆ. ಬಾಜ್ಪೇಯಿಂದ. ಓಕೆ ಹೇಳಿ. ಫಿಲ್ಮ್ ಹೀರೋ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ, ನಿಮ್ಮ ಕೆಂಜಾರ್ನವರಲ್ವಾ? ಹೌದು, ಬಚ್ಚು ಅವರೇ. ನಿಮ್ಮ ಏರ್ಪೋರ್ಟ್ ಪ್ರದೇಶ. ಹೌದು ಹೌದು ಹೌದು. ಓಕೆ ಓಕೆ, ಹೇಳಿ ಸರ್. ಕಿರಣ್ ವಿನೋದ್ ಭಾಯ್ ನಮಸ್ತೆ. ಹಾ ಥ್ಯಾಂಕ್ ಯು. ನಮಸ್ತೆ. ಹಾ ನಮಸ್ತೆ. ಹೇಳಿ ಸರ್. ಸರ್ ಆರು ಇಂಕಲ ಮತ್ ಇದು ಸಾಮಾಜಿಕ ಪಕ್ಕ ಧಾರ್ಮಿಕ ನೆಟ್ವರ್ಕ್ ಮತ್ ಇಂಗ್ಲೇ ಪುರ ಉಪಕಾರ ಆಪಿನಾರ್ ವಿನೋದ್ ಭಾಯ್. ಖಂಡಿತ ಮತ್ತೆ ಯಾರು ಮೂಲ್ಪುರ ಮತ್ ನೋವಂತದಲ್ಲೇ ಇಂಗ್ಲೇ ಪುರ ಸಪೋರ್ಟ್ ಕೊಡೋದಲ್ಲೇ ಖಂಡಿತ ಬೊಕ್ಕ ಪಿಕ್ಚರ್ಗಳಾತೆ ಮತ್ ಎಪ್ಪಲ ಹೆಚ್ಚಾಡ್ ಪಿಕ್ಚರ್ ಒಂಜಿ ಮತ್ ಒಂದು ಆಡಾರ್ ನಲ್ಲ ಆತೆ ಯಾರು ಎಪ್ಪಲ್ಲ ನೆಕ್ಸ್ಟ್ ಪಿಕ್ಚರ್ ಪುರ ಎತ್ತೆ ಅನ್ವನ್ ಪಡ ಹೀರೋ ಅದು ಓಡ ವಿಕ್ರಾಂತ್ ಒಂಜಿ ಎಡ್ಡೆ ಮಟ್ಟೊಂದು ನಿಕ್ಲು ಐನು ವಿನ್ ಮಲ್ತು ಮತ್ ಸಪೋರ್ಟ್ ಮಂತೊಂದಲ್ಲ ಇಂಕಲ್ ಸಪೋರ್ಟ್ ಕೊರ್ಪ ಪೂರ ಅವು ಸಕ್ಸಸ್ ಆಂಡ ಬಂಡ ವಿನೋದೇರ್ ನನ್ನ ರಟ್ಟಿ ಪಿಕ್ಚರ್ ಹೀರೋ ಮನ್ಕೊಡಾರ್ ದೇವರ ಐಕಂದು ಮನ್ಕೊಡಾರ್ ಮನ್ಕೊಡಾರ್ ದಯಪಂಡ ನವೀನ ನನ್ನ ಕಟ್ಟು ನನ್ನ ರಡ್ಡಿ ಪಿಕ್ಚರ್ ಉಂಡಿಗೆ ಅಂಚದ ಟೀಮ್ ಒಂದು ಎಪ್ಪುಂಡು ಕತೆ ಮಾತ್ರ ಬೇತೆ ಆಪುಂಡು ಏಪಲ ಒಂಜಿ ಸಕ್ಸಸ್ ಆಯ್ನ ಟೀಮುನು ಏಪಲ ಐತ ಕ್ಯಾಪ್ಟನ್ ದಿಯೋನ್ಮೆ ಅಂಚದೊಂದು ಸಕ್ಸಸ್ ಅಣ್ಣ ನವೀನಣ್ಣ ಬಕೊಂಜಿ ಟೀಮ್ ಮಲ್ಪುನಂಜಿ ಕೆಲಸ ಒಪ್ಪು ಜೊತೆ ಕನ್ನಡ ಕನ್ನಡ ಖಂಡಿತ 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 ನಿಖಿಲ್ ಆಶೀರ್ವಾದ ಬೋಡು ಸಪೋರ್ಟ್ ಬೋಡು ನಿಖಿಲ್ ಸಪೋರ್ಟ್ ಮೀನ್ ನಿಖುಲ್ನ ಆರ್ನ ಮಿತ್ ನಿರೀಕ್ಷೆ ದೀದಿತ್ತಾರ ಆರ್ನ ಮಿತ್ ನಿರೀಕ್ಷೆ ದೀಪಾರ ನಿಖುಲು ನಿರೀಕ್ಷೆ ದೀದುಪ್ಪಾರ ನಿಖುಲು ಐದು ದೀತಾರ ಐದು 100% ಎಡ್ಡೆ ಬಂದಿದ್ದೀರ ಬಾರಿ ಎಡ್ಡೆ ಬಂದಿದ್ದೇವೆ ನಿಖುಲ್ ತೂದು ಪಲ್ಲೆ ಬೊಕ್ಕ ಖಂಡಿತವಾದ್ಲ ನಿಖಿಲ್ ಸಪೋರ್ಟ್ ಪಡು ಏಪಲ ನಿಖಿಲ್ ಸಪೋರ್ಟ್ ಮಲ್ತೊಂದು ಇತ್ತಡ ಕೇವಲ ವಿಕ್ರಾಂತ್ ಪಿಕ್ಚರ್ ಅಂದತ್ ತುಳು ಚಿತ್ರರಂಗ ಖಂಡಿತ ಬುಲೆಪುನ್ನೆ ಕಲಾಭಿಮಾನಿ ಇಲ್ಲದವರ ನಿಖಿಲ್ ನಂಚಿನಾಕಲ್ಲ ಓರಿಯೋರಿ ಸಪೋರ್ಟ್ ಮಂತ ನಾವು ಖಂಡಿತ ಎಡ್ಡೆ ಹಾಕೊಂಡು ಇತ್ತ ವಿನೋದ್ ಅಣ್ಣನ್ ಪಂಡ ವಿನೋದ್ ಅಣ್ಣೆ ಅಲ್ಪ ಒಂಜಿ ಇತ್ತ ನನ್ನ ಹೀರೋ ಪಂಡ ಇಕೊಂಜಿ ನಾನೊಂಜಿ ಪಿಕ್ಚರ್ ಬರ್ತದ ಹೀರೋ ಅಪ್ಲೈಕಂಜಿನ ಸಪೋರ್ಟ್ ನಿಖಿಲ್ ಬೋರ್ಡ್ ಬಂದು ಓಕೆ ಅವು ಕಟ್ಟಿಲ್ಲಪ್ಪನ ಮಾರ್ಗ ಅವು ಕಿರಣಣ್ಣ ಸೆನ್ಸರ್ ಆಪೋಸಿಟ್ ಉಂಡತೆ 4 ಜನ ಪಿದೆ ಬತ್ ಫಸ್ಟ್ ಹೀರೋ ಸೂಪರ್ ಬಂತೆ ಕೆನ್ಸರ್ ತಕೊಳಕ ಪಂಡೇರ್ ಬಂಡ 5 ಬೊಕ್ಕ ಬಿತ್ತು ನಾಲೆಜ್ ಖಂಡಿತ ಥ್ಯಾಂಕ್ ಯು ಕಿರಣ್. ಓಕೆ ಸರ್ ಥ್ಯಾಂಕ್ ಯು. ಬಹುಶಃ ನಾವು ಮಾತಾಡ್ತಾ ಇದ್ವಿ ಯಕ್ಷಗಾನ ಕಲಾವಿದರ ಬಗ್ಗೆ. ಯಾಕೆಂದ್ರೆ ಪಾಪ ಕಲಾವಿದರ ಬದುಕು ಲಾಕ್ಡೌನ್ ಅಲ್ಲಿ ಇನ್ನಿಲ್ಲದಷ್ಟು ಕಷ್ಟ ಕೊಟ್ಟಿದೆ. ಯಾಕೆಂದ್ರೆ ನಮ್ದು ಸೀಸನ್ ಅದು ಕಲಾವಿದನ ಸೀಸನ್ ಸ್ಟಾರ್ಟ್ ಆಗುದೇ ಸಾಧಾರಣ ನವೆಂಬರ್ ಡಿಸೆಂಬರ್ ಇಂದ, ಅದು ಅಪ್ ಟು ಏಪ್ರಿಲ್ ಲಾಸ್ಟ್ ಮೇ ಫಸ್ಟ್ ವೀಕ್ ವರೆಗೆ. ಇದು ಕರೆಕ್ಟ್ ಆಗಿ ಹೊಡೆದಿದ್ದೆ ಸೀಸನ್ಗೆ. ಸೀಸನ್ ಕೇವಲ ಒಬ್ಬ ಕಲಾವಿದ ಅಂತಲ್ಲ, ನೀವು ಸ್ಯಾಕ್ಸಫೋನ್ ಕಲಾವಿದರನ್ನು ಕೇಳ್ಕೊಂಡು ಮದುವೆಗೆ ಬರುವವರು
ಅಥವಾ ನಾವು ಯಾವುದೇ ನಾಟಕ ರಂಗದ ಕಲಾವಿದರು ತಗೊಳ್ಳಿ, ಫಿಲ್ಮಿದ ಕಥೆಗಳನ್ನು ತಗೊಳ್ಳಿ, ಸೀರಿಯಲ್ ತಗೊಳ್ಳಿ, ಅಥವಾ ಯಾವುದೇ ಆರ್ಕೆಸ್ಟ್ರಾದವ್ರನ್ನ ತಗೊಳ್ಳಿ, ಎಲ್ಲದೂ ಕೂಡ ಹೊಡೆತ ಬಿದ್ದಂಥ ಕಾಲಘಟ್ಟ. ಅದರಲ್ಲೂ ನಿಮ್ಮ ಪ್ರೊಡ್ಯೂಸರಿಗೆ ಒಂದು ದೊಡ್ಡ ನಮಸ್ಕಾರ ಹೇಳಬೇಕು. ಯಾಕಂದರೆ ಅವನು ಹಣ ಹಾಕುವಾಗ ಇದಿಷ್ಟು ಟೈಮಲ್ಲಿ ರಿಲೀಸ್ ಆಗ್ತದೆ ಅಲ್ಲ, ನಿಜವಾಗಿ ಒಬ್ಬ ನಿರೀಕ್ಷೆ ಆಗಿರ್ತದೆ, ರಿಲೀಸ್ ಆಗುವ ನಾನು ಇಷ್ಟು ಟೈಮಲ್ಲಿ ಅದರದ್ದು ರಿಕವರಿ ಮಾಡ್ಲಿಕ್ಕೆ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳಿ. ಈಗ ಇಷ್ಟು ಟೈಮ್ ಡಿಲೇ ಆಗುವ ನಿಜವಾಗಿ ಅಷ್ಟು ಸಮಾಧಾನ ತಾಳ್ಮೆಯಿಂದ ಇರುವ ಪ್ರೊಡ್ಯೂಸರ್ ನಿಮಗೆ ಸಿಕ್ಕಿದ್ದು ನಮ್ದೇನಂದ್ರೆ ನಮ್ದು ತಾಳ್ಮೆ ಇನ್ನೊಂದು ವರ್ಷ ಆದ್ರೂ ಇರ್ಲಿ, ಭಾರಿ ಒಳ್ಳೆ ಪ್ರೊಡ್ಯೂಸರ್. ನಾವು ಏನಾದ್ರೂ ಇದು ಹಾಕ್ಬೇಕಂದ್ರೆ ನಾನು ಹೇಳ್ತೇನೆ, ಅಷ್ಟು ಕಾಸ್ಟ್ಲಿ ಮಾಡಿ ತುಳು ಫಿಲ್ಮು ಒಂದು ಬಜೆಟ್ ಒಂದು ಸ್ವಲ್ಪ ನಾರ್ಮಲ್ ನೋಡ್ಕೊಂಡು ಹೋಗ್ಬೇಕು, ನಾವು ಹೆಚ್ಚು ಬೇಡ. ಇಲ್ಲ ಬೇರೆಯವರ ಹತ್ರ ಇದೊಂದು ಮಾಡಿ ಅಂದ್ರೆ ಅದು ಮಾಡಿ ಅಂತ ಎಷ್ಟೇ ಆಗ್ಲಿ ನೀವು ಏನೇ ಅಲ್ಲ ಅಂತ ನಿರ್ಮಾಪಕರು ಸಿಕ್ಕಿದ್ರೆ ಮಾತ್ರ ನೀವು ಫುಲ್ ಟೆನ್ಷನ್ ಫ್ರೀ ಆಗಿ ಕೆಲಸ ಮಾಡಬಹುದು. ಯಾಕಂದ್ರೆ ಒಬ್ಬ ಮ್ಯೂಸಿಕ್ನವ್ರು ಇರ್ಬೋದು, ಹೀರೋ ಇರ್ಬೋದು, ಇದು ನಿತ್ಯ ಬಂದು ಕೂಡ ಅದೇ ಯಾಕಾಯ್ತು ಅಷ್ಟಾಯ್ತು ಕಿರಿಕಿರಿ ಮಾಡ್ತಾನೆ ಇದ್ರೆ ನಿಮ್ಮ ಮೈಂಡ್ ಕೂಡ ಡಿಸ್ಟ್ರಾಕ್ಟ್ ಆಗ್ತದೆ. ಆ ಕಡೆ ಆಕ್ಟ್ ಮಾಡುವವರಿಗೆ ಇದು ಏನಪ್ಪಾ ಅಂತ ಅವ್ರಿಗೆ ಇರ್ತದೆ, ಬಂದ ಕಲಾವಿದರಿಗೆ ಇನ್ನು ಏನೋ ನಮಗೆ ಸಂಭಾವನೆ ಕೊಡ್ತಾರೋ ಇಲ್ವೋ ಅಂತ ಅವ್ರಿಗೊಂದು ಧೈರ್ಯ ಇರೋದಿಲ್ಲ. ಇಂಥ ಕಾಲಘಟ್ಟದಲ್ಲಿ ನಿಮ್ಮ ಇವರು ರಾಜೇಂದ್ರ ಯಶೋರ್ ಅವ್ರು ರಿಯಲಿ ಗ್ರೇಟ್ ಅಂತ ಅನಿಸ್ತದೆ. ಅದಕ್ಕೋಸ್ಕರ ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ನಾವೆಲ್ಲ ಸಲ್ಲಿಸಲೇಬೇಕು. ಸರ್, ನೀವತ್ತು ಬರಬೇಕಿತ್ತು, ನಾವು ನಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತೇನೆ, ಇನ್ನಷ್ಟು ಚಿತ್ರಗಳನ್ನು ಮಾಡುವಂತ ಶಕ್ತಿ ಸಾಮರ್ಥ್ಯ ನಿಮಗೆ ಒದಗಬೇಕು. ಕಾರಣ ವಿಕ್ರಾಂತ್ ಹಿಟ್ ಆಗೋದ್ರ ಮೂಲಕ ಇನ್ನೊಂದಷ್ಟು ಚಿತ್ರ ಮಾಡ್ಲಿಕ್ಕೆ ನಿಮ್ಮ ಮನಸ್ಸು ಬರಬೇಕು, ಆ ಶಕ್ತಿ ಸಾಮರ್ಥ್ಯ ಬರಬೇಕು. ಇವತ್ತು ರಾತ್ರಿ ಬೆಂಗಳೂರು ಹೋಗ್ಲಿಕ್ಕೆ ಇಲ್ಲಿ ಬಂದಿದ್ರು, ನನಗೆ ಸಿಕ್ಕಿ ಮತ್ತೆ ನಾನು ಅರ್ಜೆಂಟ್ ಬೆಂಗಳೂರು ಹೋಗ್ಬೇಕು, ನೀವು ವ್ಯವಸ್ಥೆ ಮಾಡಿ ಅಂತ ಹೇಳಿ. ಅದ್ಭುತವಾದಂತಹ ಕಲಾವಿದರು ಅಂತ ಅನಿಸ್ತದೆ. ನನಗಂತೂ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಇಷ್ಟು ಹೊತ್ತುಗಳ ಕಾಲ ನಾವು ವಿಕ್ರಾಂತ್ ಚಲನಚಿತ್ರದ ಬಗ್ಗೆ ಮಾತಾಡ್ತಿದ್ವಿ. ಜಯರಾಮಣ್ಣ ಇದ್ರು, ಭಾಸ್ಕರಣ್ಣ, ವಿನೋದ್ ಅವರು, ಇದನ್ನು ಬಹಳಷ್ಟು ನವೀನ್ ಅವರಿಂದ ನಾನು ಕೇಳ್ಕೊಂಡು ಬಟ್ಟೆ. ಯಾಕಂದ್ರೆ ನಿಮ್ಮ ಹಿಂದಿನ ರೂಟೇ ಬೇರೆ, ಈ ರೂಟೇ ಬೇರೆ, ಅಂತೂ ನಿಮ್ಮ ಆಸಕ್ತಿ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡ್ಕೊಂಡು ವಿಕ್ರಾಂತ್ ಫಿಲ್ಮನ್ನು ಮಾಡಿದ್ರಿ. ಚೊಚ್ಚಲ ಫಿಲ್ಮು ನಿಜವಾಗ್ಲೂ ಗಜಪ್ರಸವವೇ ಆಗಿದೆ. ಯಾಕೆಂದ್ರೆ ದೊಡ್ಡ ಟೈಮನ್ನು ಕಾಯ್ತಾ ಫಿಲ್ಮನ್ನು ರಿಲೀಸ್ ಮಾಡಿ ಜನರ ನಿರೀಕ್ಷೆಗೆ ಮುಟ್ಟುದು ಬಹಳ ಕಷ್ಟ. ಅದರ ಜೊತೆಗೆ ಒಂದು ಹೆಮ್ಮೆ ಏನಂದ್ರೆ ವಿಕ್ರಾಂತ್ ರಿಲೀಸಿಗೆ ಜನ ಕಾಯ್ತಾ ಇದ್ದಾರೆ. 100% ಅದು ಮಾತ್ರ ನಮಗೆ ಏನಂದ್ರೆ ಗ್ಲೂಕೋಸ್. ಸ್ವಲ್ಪ ನಾವು ಧೈರ್ಯವಾಗಿರೋದಕ್ಕೆ ಖಂಡಿತ ಸಾಧ್ಯ. ನಿಮ್ಮ ಚಲನಚಿತ್ರ ಅದ್ಭುತವಾಗಿ ಮೂಡಿ ಬರಲಿ, ಯಶಸ್ವಿ ಆಗಲಿ, ಪ್ರತಿಯೊಂದು ವಿಭಾಗಕ್ಕೂ ಕೂಡ ಒಳ್ಳೆ ಕ್ರೆಡಿಟ್ ಬರಲಿ, ಜೊತೆಗೆ ಇನ್ನಷ್ಟು ಚಲನಚಿತ್ರಗಳು ನಿಮ್ಮಿಂದ ತುಳು ರಂಗಕ್ಕೆ ಬರಲಿ, ಹಾಗೆ ಇನ್ನು ಬೇರೆ ಭಾಷೆಯಲ್ಲಿ ನೀವು ಚಿತ್ರ ಮಾಡುವಂಥ ಶಕ್ತಿ ಸಾಮರ್ಥ್ಯ ಸಿಗಲಿ ಅಂತ ನಾವು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಕೊಡ್ಕೊಡ್ತೇವೆ. ಅದ್ರ ಜೊತೆಗೆ ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಈ ಕಾರ್ಯಕ್ರಮ ಪಾಲ್ಗೊಂಡದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ವಿಕ್ರಾಂತ್ ವಿಚಾರ. ಇದು ವಿಕ್ರಾಂತ್ ತುಳು ಚಿತ್ರದ ಅದರ ಬಗ್ಗೆ ಅಂದರೆ ಅದರ ಬಿಡುಗಡೆ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದೇವೆ. ನಮ್ಮ ಜೊತೆ ಇಷ್ಟೊತ್ತು ಬಂಟ್ವಾಳ ಜಯರಾಮಾಚಾರ್ಯ, ಖ್ಯಾತ ಸಂಗೀತ ನಿರ್ದೇಶಕರಂತ ಭಾಸ್ಕರ್ ರಾವ್ ಬೀಸರೋಡು, ಹೀರೋ ಆಗಿರುವಂತಹ ವಿನೋದ್ ಅವರು, ಈ ಚಿತ್ರದ ನಿರ್ದೇಶಕರಾಗಿರುವ ನವೀನ್ ಮಾರ್ಲಾ ಕೊಡಂಗಿಯವರು, ಇವರೆಲ್ಲ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇವಿಷ್ಟು ಈ ಹೊತ್ತಿನ ಕಾರ್ಯಕ್ರಮ. ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.